ಮತ್ತು ಎಲ್ಲ ಆಮಂತ್ರಿತರನ್ನು ಕೂಡ ತನ್ನ ಸ್ವಾಗತದ ಮಾತುಗಳೊಂದಿಗೆ ಪ್ರಸ್ತಾವನೆಯನ್ನು ಮಾಡುತ್ತಾರೆ. ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕಿನ ನಿರ್ದೇಶಕರು, ಸಹಕಾರ ರತ್ನ ಡಾಕ್ಟರ್ ಎಂ.ಎನ್. ರಾಜೇಂದ್ರ ಕುಮಾರ್ ಇವರ ಅಭಿನಂದನಾ ಸಮಿತಿಯ ಅಧ್ಯಕ್ಷರಾಗಿರುವ ಶಶಿಕುಮಾರ್ ರೈ ಬಾಲ್ಯೂಟು ಇವರು. ಆದರಣೀಯ ಸಹಕಾರಿ ಬಂಧುಗಳೇ, ಸಹಕಾರಿ ರತ್ನ ಡಾಕ್ಟರ್ ಎಂ.ಎನ್. ರಾಜೇಂದ್ರ ಕುಮಾರ್ ಅಭಿನಂದನಾ ಸಮಿತಿ ಮಂಗಳೂರು ಇದರ ಈ ಒಂದು ಕಾರ್ಯಕ್ರಮದ ಸಭಾಧ್ಯಕ್ಷತೆಯನ್ನು ಮತ್ತು ನಮ್ಮ ಅಧ್ಯಕ್ಷರನ್ನ ಅಭಿನಂದಿಸಲು ನಮ್ಮೊಂದಿಗೆ ಆಗಮಿಸಿರತಕ್ಕಂತಹ ರಾಜಶ್ರೀ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆಯವರೇ, ಈ ಒಂದು ಸಮಾರಂಭದ ಕೇಂದ್ರ ಬಿಂದು ನಮ್ಮೆಲ್ಲರ ಮಾರ್ಗದರ್ಶಕರಾದ ಸಹಕಾರಿ ರತ್ನ ಡಾಕ್ಟರ್ ಎಂ.ಎನ್. ರಾಜೇಂದ್ರ ಕುಮಾರ್ ಅವರೇ, ವೇದಿಕೆಯಲ್ಲಿ ಉಪಸ್ಥಿತರಿರತಕ್ಕಂತಹ ಎಲ್ಲ ಅತಿಥಿ ಅಭ್ಯಾಗತರೆ, ಸೇರಿರತಕ್ಕಂತಹ ಎಲ್ಲ ಸಹಕಾರಿ ಬಂಧುಗಳೇ, ಹಿತೈಷಿಗಳೇ, ಪತ್ರಿಕಾ ಮಾಧ್ಯಮದ ಮಿತ್ರರೇ, ತಮ್ಮೆಲ್ಲರಿಗೂ ತಿಳಿದಿರತಕ್ಕಂತಹ ಒಂದು ವಿಷಯ, ಒಬ್ಬ ಸಹಕಾರಿಯಾಗಿ ಕಾರ್ಕಳದ ಹಳ್ಳಿಯಿಂದ PLD ಬ್ಯಾಂಕಿನ ಅಧ್ಯಕ್ಷರಾಗಿ ಆ ಮೂಲಕ ನಮ್ಮ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳಾದಂತಹ ವೀರಪ್ಪ ಮೊಯ್ಲಿಯವರ ಗರಡಿಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕಿಗೆ 94ರಲ್ಲಿ ನಿರ್ದೇಶಕರಾಗಿ 94ರಲ್ಲಿ ಅಧ್ಯಕ್ಷರಾಗಿ ಆಯ್ಕೆಗೊಂಡು ಕಳೆದ 28 ವರ್ಷಗಳಿಂದ ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ಅನ್ನ ಅಭಿವೃದ್ಧಿಯ ಹರಿಕಾರರಾಗಿ ಅವರು ಅಧ್ಯಕ್ಷರಾಗಿದ್ದಂತಹ ಸಂದರ್ಭದಲ್ಲಿ ಕೇಂದ್ರ ಸಹಕಾರಿ ಬ್ಯಾಂಕು 24 ಶಾಖೆಗಳನ್ನು ಹೊಂದಿತ್ತು ಹಾಗೂ 48 ಕೋಟಿ ರೂಪಾಯಿಗಳ ವ್ಯವಹಾರಗಳನ್ನು ಮಾಡಿರತಕ್ಕಂತಹ ಈ ಬ್ಯಾಂಕು 28 ವರ್ಷಗಳ ಅವಿರತ ಶ್ರಮದಿಂದ ಇವತ್ತು 108 ಶಾಖೆಗಳೊಂದಿಗೆ 11,000 ಕೋಟಿ ರೂಪಾಯಿಗಳ ವ್ಯವಹಾರಗಳನ್ನು ನಡೆಸುವಂತಹ ವ್ಯವಸ್ಥೆಗೆ ಪೂರಕವಾಗಿ ಕೆಲಸ ಕಾರ್ಯಗಳನ್ನು ಮಾಡಿರತಕ್ಕಂತಹ ಡಾಕ್ಟರ್ ಎಂ.ಎನ್. ರಾಜೇಂದ್ರ ಕುಮಾರ್ ರವರು ಬಹುಶಃ ಈ ಉಡುಪಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯ ಕೃಷಿ ಪತ್ತಿನ ಸಹಕಾರಿ ಸಂಘಗಳಿಗೆ ಅದರದೇ ಆದ ಜಾಗ ಇರಲಿಲ್ಲ, ಅದರದ್ದೇ ಆದಂತಹ ಕಟ್ಟಡಗಳಿರಲಿಲ್ಲ. ಅದೆಲ್ಲವನ್ನ ಪೂರೈಸುವಲ್ಲಿ ಡಾಕ್ಟರ್ ಎಂ.ಎನ್. ರಾಜೇಂದ್ರ ಕುಮಾರ್ ರವರು ತಾನು ಬೆಳೆಯುವಂತಹ ಸಂದರ್ಭದಲ್ಲಿ ಕೃಷಿ ಪತ್ತಿನ ಸಹಕಾರಿ ಸಂಘಗಳನ್ನು ಬೆಳೆಸಿಕೊಂಡು ಆ ಮೂಲಕ ಎಲ್ಲರ ಜೀವನಾಡಿಯಾಗಿ ಬೆಳೆಯುವಂತಹ ಶಕ್ತಿಯಾಗಿ ಮುಂದೆ ಬರುವಂತಹ ಸಂದರ್ಭದಲ್ಲಿ ಈ ಕೇಂದ್ರ ಸಹಕಾರಿ ಬ್ಯಾಂಕ್ ಅನ್ನ ಬೆಳೆಸಿರುವಂತಹ ಸಂದರ್ಭದಲ್ಲಿ ರಾಜ್ಯದ ಹಲವಾರು ಸಹಕಾರಿಗಳು ರಾಜ್ಯಕ್ಕೆ ಬರಬೇಕು ಎನ್ನುವಂತಹ ಆಸೆಯನ್ನ ಇಟ್ಟರು. ಬಹುಶಃ 2005ರಿಂದ 2010ರ ತನಕ ಅಪೆಕ್ಸ್ ಬ್ಯಾಂಕಿನ ಅಧ್ಯಕ್ಷರಾಗಿದ್ದುಕೊಂಡು ಅಪೆಕ್ಸ್ ಬ್ಯಾಂಕ್ ಅನ್ನ ದೇಶದಲ್ಲಿ ನಂಬರ್ 1 ಎನ್ನುವಂತಹ ಅಪೆಕ್ಸ್ ಬ್ಯಾಂಕ್ ಅನ್ನಾಗಿ ಮೂಡಿಸುವಂತಹ ಶಕ್ತಿಯಾಗಿ ಎಲ್ಲರ ಪ್ರೀತಿ ವಿಶ್ವಾಸವನ್ನು ಗಳಿಸಿರತಕ್ಕಂತಹ ಕೇಂದ್ರ ಸಹಕಾರಿ ಬ್ಯಾಂಕಿನ ಅಧ್ಯಕ್ಷರಾದ ಡಾಕ್ಟರ್ ಎಂ.ಎನ್. ರಾಜೇಂದ್ರ ಕುಮಾರ್ ಅವರನ್ನ ಸಹಕಾರಿ ಮಾರಾಟ ಮಹಾಮಂಡಲ ಹರಸಿತ್ತು. ಕಳೆದ 5 ವರ್ಷಗಳ ಹಿಂದೆ ಅಲ್ಲಿನ ಅಧ್ಯಕ್ಷರಾಗಿ ತಾವೆಲ್ಲರೂ ನೋಡಿರಬಹುದು. 5 ವರ್ಷಗಳ ಹಿಂದೆ ಸಹಕಾರಿ ಮಾರಾಟ ಮಂಡಳಿಯ ಕಟ್ಟಡ ಹೇಗಿತ್ತು, ಆ ವ್ಯವಸ್ಥೆಗಳು ಹೇಗಿತ್ತು ಎನ್ನುವುದನ್ನು ತಾವು ಕಂಡಿರಬಹುದು. ಈ 5 ವರ್ಷಗಳಲ್ಲಿ ಅಲ್ಲಿನ ಸಿಬ್ಬಂದಿ ವರ್ಗದವರನ್ನ ಎಲ್ಲರನ್ನ ಮೆಚ್ಚುಗೆಗೆ ಪಡಿಸುವಂತಹ ಕೆಲಸ ಕಾರ್ಯಗಳನ್ನು ಮಾಡಿಕೊಂಡು ಅಭಿವೃದ್ಧಿಯ ಹರಿಕಾರರಾಗಿ ಆ ಒಂದು ಸಂಸ್ಥೆಯನ್ನ ಕಾರ್ಪೊರೇಟ್ ಸಂಸ್ಥೆಯಾಗಿ ಎಲ್ಲ ರಿನೋವೇಷನ್ಗಳನ್ನು ಮಾಡಿ ಅತಿಥಿ ಗೃಹಗಳನ್ನು ಮಾಡಿ ಎಲ್ಲರ ಪ್ರೀತಿ ವಿಶ್ವಾಸವನ್ನು ಗಳಿಸುವಂತಹ ಕೆಲಸ ಕಾರ್ಯಗಳನ್ನು ಮಾಡಿದರು. ರಾಜ್ಯದ ಮುಖ್ಯಮಂತ್ರಿಗಳ ಆದಿಯಾಗಿ ಅವರನ್ನ ಅಭಿನಂದಿಸುವ ಕೆಲಸ ಕಾರ್ಯಗಳು ನಡೆದವು. ಬಹುಶಃ ತಮ್ಮೆಲ್ಲರಿಗೂ ಗೊತ್ತಿರಬಹುದು, ನಮ್ಮ ಕೃಷಿ ಪತ್ತಿನ ಸಹಕಾರಿ ಸಂಘಗಳಿಗೆ ನಿರ್ದೇಶಕರನ್ನು ಆಯ್ಕೆ ಮಾಡುವಂತಹ ಸಂದರ್ಭದಲ್ಲಿ ಎಷ್ಟೊಂದು ರಾಜಕೀಯ ಹಸ್ತಕ್ಷೇಪಗಳು ನಡೀತಾ ಇವೆ. ಅಲ್ಲಿ ಚುನಾವಣೆಗಳು ನಡೆಯುವಂತಹ ಸಂದರ್ಭ. ಎಲ್ಲ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ, ರಾಜ್ಯದ ಮಂತ್ರಿಗಳು, ಶಾಸಕರನ್ನೆಲ್ಲ ವಿಶ್ವಾಸವನ್ನು ಗಳಿಸಿಕೊಂಡು ಈ ಒಂದು ಬ್ಯಾಂಕಿನ ಚುನಾವಣೆಯನ್ನ 11 ಕ್ಷೇತ್ರಗಳಲ್ಲಿ ಅವಿರೋಧವಾಗಿ ಆಯ್ಕೆಯಾಗುವಂತಹ ವ್ಯವಸ್ಥೆಯನ್ನ ಎಂ.ಎನ್. ರಾಜೇಂದ್ರ ಕುಮಾರ್ ಮೂಲಕ ಆಯಿತು. 9 ಸ್ಥಾನಗಳಿಗೆ ಚುನಾವಣೆ ನಡೆಯಿತು. ಚುನಾವಣೆ ನಡೆದ 1 ಗಂಟೆಯಲ್ಲೇ ಆ ವಿರೋಧ ಪಕ್ಷದಲ್ಲಿ ಯಾರಿದ್ರ ಇಬ್ಬರು ಅಧ್ಯಕ್ಷರ ಜೊತೆ ಸೇರಿಕೊಂಡು ಅವರ ಬಣವನ್ನು ಸೇರಿಕೊಂಡು ಬಹುಶಃ ಅಧ್ಯಕ್ಷರ ಚುನಾವಣೆ ನಡೆಯುವಂತಹ ಸಂದರ್ಭದಲ್ಲಿ 20 ಮಂದಿಯು ಅಧ್ಯಕ್ಷರ ಪರವಾಗಿ ನಿಂತು ನೀವೇ ಅಧ್ಯಕ್ಷರಾಗಬೇಕು ಎನ್ನುವಂತಹ ವಿಚಾರವನ್ನ ಹೇಳಿದಂತಹ ಒಂದು ವ್ಯವಸ್ಥೆ ಇದೆ. ರಾಜ್ಯದಲ್ಲಿ ಡಾಕ್ಟರ್ ಎಂ.ಎನ್. ರಾಜೇಂದ್ರ ಕುಮಾರ್ ಅವರ ಶೌರ್ಯವನ್ನ ನಾವು ಮೆಚ್ಚಬೇಕಾದ್ದು. ಬಹುಶಃ
ಅವರು ಅಧ್ಯಕ್ಷರಾದಂತಹ ಸಂದರ್ಭದಲ್ಲಿ ಮಂತ್ರಿಗಳ ಆದಿಯಾಗಿ ಮಾಜಿ ಮುಖ್ಯಮಂತ್ರಿಗಳು ಹಾಗೂ ಎಲ್ಲ ಶಾಸಕರು ಬಂದು ಅವರನ್ನು ಸಂಜೆಯ ತನಕ ಅಭಿನಂದಿಸುವ ಕೆಲಸ ಕಾರ್ಯವನ್ನು ನಾವು ನೋಡಿದೆವು. ಬಹುಶಃ ಈ ಹಂತದಲ್ಲಿ ಡಾಕ್ಟರ್ ಎಂ ಎನ್ ರಾಜೇಂದ್ರ ಕುಮಾರ್ರನ್ನ ನಾವು ವಿನಂತಿಸಿದೆವು, ದಕ್ಷಿಣ ಕನ್ನಡ ಜಿಲ್ಲೆಗೆ ಬರುವಂತಹ ಸಂದರ್ಭದಲ್ಲಿ ನಿಮ್ಮನ್ನ ನಾವು ಎಲ್ಲ ಸಹಕಾರಿಗಳು ಸೇರಿಕೊಂಡು ಅಭಿನಂದಿಸಬೇಕು ಎನ್ನುವಂತಹ ವಿಚಾರವನ್ನ ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲ ಸಹಕಾರಿಗಳು ನಮ್ಮಲ್ಲಿ ಮನವಿಯನ್ನು ಮಾಡಿದರು. ಆವಾಗ ಕೇಳಿಕೊಳ್ಳುವಂತಹ ಸಂದರ್ಭದಲ್ಲಿ ಬೇಡ, ಕಳೆದ ಸಾರಿ ಭವ್ಯವಾದ ಮೆರವಣಿಗೆಯೊಂದಿಗೆ ಅಭಿನಂದನಾ ಕಾರ್ಯಕ್ರಮವನ್ನು ನೀವು ಇಟ್ಟುಕೊಂಡಿದ್ದೀರಿ, ಈ ಸಲ ಬೇಡ ಎನ್ನುವಂತಹ ವಿಚಾರವನ್ನು ತಿಳಿಸಿದರು. ಹಾಗೆ ನಾವು ಅವರಲ್ಲಿ ವಿನಂತಿಯನ್ನು ಮಾಡಿದೆವು, ನಮ್ಮ ರಾಜಶ್ರೀ ಡಾಕ್ಟರ್ ವೀರೇಂದ್ರ ಹೆಗಡೆ ಅವರ ಅಭಿನಂದನಾ ಕಾರ್ಯಕ್ರಮದಲ್ಲಿ ಭಾಗವಹಿಸುವುದಾದರೆ ನಾವು ಈ ಒಂದು ಅಭಿನಂದನಾ ಕಾರ್ಯಕ್ರಮವನ್ನು ಇಟ್ಟುಕೊಳ್ಳೋಣ ಎನ್ನುವಂತಹ ಮಾತನ್ನು ಹೇಳಿದೆವು. ಆ ಸಂದರ್ಭದಲ್ಲಿ ನಾವು ಕೇಳಲಿಕ್ಕೆ ಧರ್ಮಸ್ಥಳಕ್ಕೆ ಹೋಗುವಂತಹ ಸಂದರ್ಭದಲ್ಲಿ ರಾಜಶ್ರೀ ಡಾಕ್ಟರ್ ವೀರೇಂದ್ರ ಹೆಗಡೆ ಅವರು ಮೈಸೂರಿನಲ್ಲಿದ್ದರು. ಇಲ್ಲಿ ಕೇಳುವಂತಹ ಸಂದರ್ಭದಲ್ಲಿ ಅವರು ನಿನ್ನೆ ಅಲ್ಲ ಮೊನ್ನೆ ಮೈಸೂರಿನ ಧರ್ಮಸ್ಥಳಕ್ಕೆ ಬಂದಂತಹ ಸಂದರ್ಭದಲ್ಲಿ ಕ್ಷೇತ್ರಕ್ಕೆ ಹೋಗಿ ಅವರನ್ನು ವಿನಂತಿಸಿದೆವು. ಅವರು ಬಹಳ ಆನಂದದಿಂದ ಡಾಕ್ಟರ್ ಎಂ ಎನ್ ರಾಜೇಂದ್ರ ಕುಮಾರ್ ಅವರು ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಬೆಂಗಳೂರಿನಲ್ಲಿ ಹೋಗಿ ಇಷ್ಟೊಂದು ಪ್ರಭಾವವನ್ನು ಬೀರುವಂತಹ ಸಂದರ್ಭದಲ್ಲಿ ಅವರನ್ನು ಅಭಿನಂದಿಸಲಿಕ್ಕೆ ನಿಮ್ಮೊಂದಿಗೆ ಸೇರಿಕೊಳ್ತೇನೆ ಎನ್ನುವಂತಹ ವಿಚಾರವನ್ನು ತಿಳಿಸಿದ ಮೇಲೆ ಕೇವಲ 2 ದಿವಸದಲ್ಲಿ ಈ ಕಾರ್ಯಕ್ರಮವನ್ನು ಸಂಘಟನೆ ಮಾಡಿದ್ದೇವೆ. ಬಹುಶಃ ರಾಜೇಂದ್ರ ಕುಮಾರ್ ಅವರ ಈ ಒಂದು ವಿಶ್ವಾಸ, ಪ್ರೀತಿ ವಿಶ್ವಾಸದಿಂದ ಸಹಕಾರಿಗಳೆಲ್ಲ ನೀವು ಸೇರಿದ್ದೀರಿ. ಪ್ರಪ್ರಥಮವಾಗಿ ತಮ್ಮೆಲ್ಲರನ್ನ ಸ್ವಾಗತಿಸುತ್ತಾ ಈ ಕಾರ್ಯಕ್ರಮದ ಒತ್ತಡದೊಂದಿಗೆ ನಮ್ಮ ಈ ಕಾರ್ಯಕ್ರಮದಲ್ಲಿ ಗ್ರಾಮಾಭಿವೃದ್ಧಿಯ ಹರಿಕಾರರಾಗಿ ಧರ್ಮಸ್ಥಳದ ಮಂಜುನಾಥನೆಂದೇ ನಡೆದಾಡುವ ಮಂಜುನಾಥನೆಂದೇ ಖ್ಯಾತರಾದ ರಾಜಶ್ರೀ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆ ಅವರು ನಮ್ಮ ಈ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಎಂ ಎನ್ ರಾಜೇಂದ್ರ ಕುಮಾರ್ರನ್ನ ಅಭಿನಂದಿಸುವುದರ ಜೊತೆಗೆ ಸಭಾಧ್ಯಕ್ಷತೆಯನ್ನು ವಹಿಸಲಿದ್ದಾರೆ. ಅವರ ಎಲ್ಲ ನಮ್ಮ ಸೇರತಕ್ಕಂಥ ಎಲ್ಲ ಸಹಕಾರಿಗಳ ಪರವಾಗಿ ಕೇಂದ್ರ ಸಹಕಾರಿ ಬ್ಯಾಂಕಿನ ಆಡಳಿತ ಮಂಡಳಿ ಮತ್ತು ಸಿಬ್ಬಂದಿ ವರ್ಗದವರ ಪರವಾಗಿ, ಅಭಿನಂದನಾ ಸಮಿತಿಯ ಪರವಾಗಿ ಅವರ ಚರಣ ಕರಮಗಳಿಗೆ ಪಾದಗಳಿಗೆ ಅಡ್ಡ ಬೀರುತ್ತಾ ಅವರನ್ನ ಎಲ್ಲರ ಪರವಾಗಿ ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಹಾಗೆ ನಮ್ಮ ಇಂದಿನ ಕೇಂದ್ರ ಬಿಂದು ಡಾಕ್ಟರ್ ಎಂ ಎನ್ ರಾಜೇಂದ್ರ ಕುಮಾರ್ ಅವರು ಎಲ್ಲ ವಿಚಾರಗಳಲ್ಲಿ ಅವರ ಸಹಕಾರಿ ತತ್ವದ ಅಡಿಯಲ್ಲಿ ಮೊಳಹಳ್ಳಿ ಶಿವರಾಯರು ಹಾಕಿಕೊಂಡಂತಹ ತತ್ವವನ್ನ ಮುನ್ನಡೆಸುತ್ತಾ ಎಲ್ಲರನ್ನ ಒಂದೇ ದಾರಿಯಲ್ಲಿ ಬೆಳೆಸುವಂತಹ ಶಕ್ತಿಯಾಗಿರತಕ್ಕಂತಹ ಒಬ್ಬ ವ್ಯಕ್ತಿಯಲ್ಲ, ಅವರು ಶಕ್ತಿ ಎನ್ನುವುದನ್ನು ನಾವೆಲ್ಲರೂ ಕಂಡಿದ್ದೇವೆ. ಅವರನ್ನ ಸೇರತಕ್ಕಂಥ ಎಲ್ಲ ಸಹಕಾರಿಗಳ ಪರವಾಗಿ, ಕೇಂದ್ರ ಸಹಕಾರಿ ಬ್ಯಾಂಕಿನ ಆಡಳಿತ ಮಂಡಳಿ ಮತ್ತು ಸಿಬ್ಬಂದಿ ವರ್ಗದವರ ಪರವಾಗಿ ಹಾಗೂ ಅಭಿನಂದನಾ ಸಮಿತಿಯ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಎಂ ಎನ್ ರಾಜೇಂದ್ರ ಕುಮಾರ್ ಅವರ ಧರ್ಮಪತ್ನಿ ಅರುಣಾ ರಾಜೇಂದ್ರ ಕುಮಾರ್ ಅವರು ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ. ಅವರನ್ನು ಕೂಡ ನೆರೆದಂತಹ ಎಲ್ಲ ಸಹಕಾರಿ ಬಂಧುಗಳ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಕಳೆದ 3 ವರ್ಷಗಳಲ್ಲಿ ಜಾಗತಿಕ ಬಂಟರ ಸಂಘದ ಅಧ್ಯಕ್ಷರಾಗಿದ್ದು ಸುಮಾರು ಆ ಜಾಗತಿಕ ಬಂಟರ ಸಂಘದಲ್ಲಿ ಯಾವುದೇ ಒಂದು ರೀತಿಯ ಧನ, ಯಾವುದೇ ಒಂದು ರೀತಿಯ ಜಾಗ ಇಲ್ಲ, ಕೇವಲ ಒಂದು ಆಫೀಸ್ ಇದೆ. ಆದರೆ ಅವರು ಅವರ ಆತ್ಮೀಯರನ್ನ ಸೇರಿಸಿಕೊಂಡು ಕಳೆದ 3 ವರ್ಷಗಳಲ್ಲಿ ಸುಮಾರು 12 ಕೋಟಿ ರೂಪಾಯಿಗಳನ್ನ ದೀನ ದಲಿತರ ಅಭಿವೃದ್ಧಿಗೋಸ್ಕರ ಎಲ್ಲರ ಪ್ರೀತಿ ವಿಶ್ವಾಸವನ್ನು ಗಳಿಸಿ ಅನಾರೋಗ್ಯದಿರತಕ್ಕಂತಹ ಎಲ್ಲ ಜಾತಿ ಬಾಂಧವರ ಆರೋಗ್ಯವನ್ನು ಕಾಪಾಡುವಂತಹ ಕೆಲಸ ಕಾರ್ಯಗಳನ್ನ ಮಾಡಿ ಮೊನ್ನೆ ಜಾಗತಿಕ ಬಂಟರ ಸಂಘದ ಸಮ್ಮೇಳನವನ್ನು ನಡೆಸಿ ಕರ್ನಾಟಕದ ಮುಖ್ಯಮಂತ್ರಿ ಆದಿಯಾಗಿ ಮಹಾರಾಷ್ಟ್ರದ ಉಪಮುಖ್ಯಮಂತ್ರಿಗಳು, ಮಂತ್ರಿಮಂಡಲದ ಎಲ್ಲ ಸಚಿವ ಸಂಪುಟದ ಸದಸ್ಯರು ಸೇರಿಕೊಂಡು ಆ ಕಾರ್ಯಕ್ರಮವನ್ನು ಬಹಳ ವಿಜೃಂಭಣೆಯಿಂದ ಜರುಗಿಸಿ ಇಂದಿನ ಕಾರ್ಯಕ್ರಮದಲ್ಲಿ ನಮ್ಮ ಅಧ್ಯಕ್ಷರ ಅಭಿನಂದನಾ ಭಾಷಣವನ್ನ ಮಾಡಲಿಕ್ಕಿದ್ದಾರೆ. ಅವರನ್ನ ಸೇರತಕ್ಕಂಥ ಎಲ್ಲ ಸಹಕಾರಿ ಬಂಧುಗಳ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಹಾಗೆ ನಮ್ಮ ಈ ಕಾರ್ಯಕ್ರಮದಲ್ಲಿ ಇನ್ನೊಬ್ಬ ತರುಣ ಅದಾನಿ ಗುಂಪಿನ ದಕ್ಷಿಣ ಭಾರತದ ಅಧ್ಯಕ್ಷರು, ಬಹುಶಃ ವಿದ್ಯಾರ್ಥಿ ದೆಸೆಯಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡು ವಿದ್ಯಾರ್ಥಿ ನಾಯಕನಾಗಿ ಉತ್ತಮ ಕೆಲಸ ಕಾರ್ಯಗಳನ್ನು ಮಾಡುತ್ತಾ ಅದಾನಿ ಸಂಸ್ಥೆಯ ಅಧ್ಯಕ್ಷರಾಗಿದ್ದುಕೊಂಡು ಸಾಮಾಜಿಕ ಧಾರ್ಮಿಕ ಕೆಲಸ ಕಾರ್ಯದಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡು ಕಂಬಳ ಕೂಟದ ಅಭಿವೃದ್ಧಿಯಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡಂತಹ ನಮ್ಮೆಲ್ಲರ ಆತ್ಮೀಯರಾದ
ಕಿಶೋರ್ ಆಲ್ವರ್ ಅವರು ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ. ಅವರನ್ನು ಕೂಡ ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಹಾಗೆ ಒಂದು ವಿಚಾರವನ್ನು ಹೇಳಲಿಕ್ಕೆ ನಾನು ಸಂತೋಷ ಪಡ್ತೇನೆ. ನಮ್ಮೆಲ್ಲರ ಆತ್ಮೀಯರಾದ ದೇವಿಪ್ರಸಾದ್ ಶೆಟ್ಟರ್ ಅವರು ಕಾಪುವಿನಲ್ಲಿದ್ದರು. ಕಾಪುವಿನ ಪುಟ್ಟ ಗ್ರಾಮದಿಂದ ಈ ಕೇಂದ್ರ ಸಹಕಾರಿ ಬ್ಯಾಂಕಿನ ನಿರ್ದೇಶಕರನ್ನಾಗಿ ಎನ್ ರಾಜೇಂದ್ರ ಕುಮಾರ್ ಅವರು ಮಾಡಿದರು. ಬಹುಶಃ ಇಲ್ಲಿ ಅವರ ಸೇವೆ ಇನ್ನಷ್ಟು ರಾಜ್ಯಕ್ಕೆ ಬೇಕು ಎನ್ನುವಂತಹ ದೃಷ್ಟಿಯನ್ನ ಕೇವಲ ದೇವಿಪ್ರಸಾದ್ ಶೆಟ್ಟರ್ ಅಲ್ಲಿಗೆ ಹೋದ್ದಲ್ಲ, ಅವರನ್ನು ಹುಡುಕಿ ಎನ್ ರಾಜೇಂದ್ರ ಕುಮಾರ್ ಅವರು ಬೆಂಗಳೂರಿಗೆ ಕೊಂಡೋಗುವಂತಹ ವ್ಯವಸ್ಥೆಯನ್ನ ಮಾಡಿದರು. ಈ ಒಂದು ಮಹಾಮಂಡಲದ ನಿರ್ದೇಶಕರನ್ನಾಗಿ ಆಯ್ಕೆ ಮಾಡಿ ಇಂದಿನ ಸಭೆಯಲ್ಲಿ ಉಪಸ್ಥಿತರತಕ್ಕಂತಹ ದೇವಿಪ್ರಸಾದ್ ಶೆಟ್ಟರನ್ನ ಸೇರತಕ್ಕಂತಹ ಎಲ್ಲ ಸಹಕಾರಿ ಬಂಧುಗಳ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಕೋಟ್ಯಾನ್ರವರು ಉಪಸ್ಥಿತರಿದ್ದಾರೆ, ಅವರನ್ನು ಕೂಡ ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಹಾಗೆ ಮಾಜಿ ಶಾಸಕರು ಮಾಜಿ ರಾಜ್ಯ ಸಚಿವರಾದ ಅಭಯ್ ಚಂದ್ರ ಜೈನ್ ರವರು ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ, ಅವರನ್ನು ಕೂಡ ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ವಿದ್ಯಾಕ್ಷೇತ್ರದಲ್ಲಿ ದಕ್ಷಿಣ ಕಾಶಿಯನ್ನಾಗಿ ಮೂಡಬಿದ್ರೆಯನ್ನ ಮಾಡಿ ಎಲ್ಲರ ಪ್ರೀತಿ ವಿಶ್ವಾಸವನ್ನು ಗಳಿಸಿರತಕ್ಕಂತಹ ನಮ್ಮೆಲ್ಲರ ಮಾರ್ಗದರ್ಶಕರಾದ ಮೋಹನ್ ಆಳ್ವರ್ ಅವರು ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ, ಅವರಿಗೂ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸ್ತೇನೆ. ಬಂಟ್ವಾಳ ಕ್ಷೇತ್ರದ ಮಾಜಿ ಶಾಸಕರು ಮಾಜಿ ಸಚಿವರಾದ ನಮ್ಮೆಲ್ಲರ ಮಾರ್ಗದರ್ಶಕರಾದ ನಾಗರಾಜ್ ಶೆಟ್ಟರ್ ಅವರು ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ, ಅವರಿಗೂ ಹೃತ್ಪೂರ್ವಕವಾದ ಸ್ವಾಗತವನ್ನ ಕೋರುತ್ತೇನೆ. ಹಾಗೆ ನಮ್ಮ 2014ಕ್ಕೆ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯ ಸಹಕಾರಿ ಸಾರಥ್ಯವನ್ನು ಹೊತ್ತ ಈ ಬ್ಯಾಂಕಿಗೆ 100 ವರ್ಷಗಳು ತುಂಬಿತ್ತು. ಈ 100 ವರ್ಷಗಳ ನೆನಪಿಗಾಗಿ ಈ ಭವ್ಯ ಸೌಧವನ್ನು ಕೂಡ ಹೊತ್ತು ಅನಾವರಣವನ್ನು ಮಾಡಿತ್ತು. ಅಂದೇ ಅಧ್ಯಕ್ಷರಾದ ಎನ್ ರಾಜೇಂದ್ರ ಕುಮಾರ್ ಅವರಿಗೆ ಮತ್ತು ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕಿನ ಒಡನಾಡಿಯ ಎಲ್ಲ ಬಂಧುಗಳಿಗೂ ಕೂಡ ಪೂಜ್ಯರಾದ ಕಾವಂದರು ಈ ಭವನಕ್ಕೊಮ್ಮೆ ಚಿತ್ತೈಸಬೇಕು ಎನ್ನುವಂಥ ಅಪೇಕ್ಷೆಗಳು ಕೂಡ ಇತ್ತು. ಆ ಪುಣ್ಯಕಾಲ ಇದೀಗ ಕೂಡಿ ಬಂದಿದೆ. ಸೌಧ ನಿರ್ಮಾಣವಾದ ಬಳಿಕ ಮೊದಲ ಬಾರಿ ಈ ಸೌಧಕ್ಕೆ ಆಗಮಿಸಿ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವ ರಾಜರ್ಷಿ ಡಾಕ್ಟರ್ ವೀರೇಂದ್ರ ಹೆಗಡೆ ಅವರಿಗೆ ಗೌರವ ನಮನಗಳನ್ನು ಸಲ್ಲಿಸುತ್ತಾ ಅವರನ್ನು ಸ್ವಾಗತಿಸಿಕೊಳ್ಬೇಕು ಅಂತೇಳಿ ಡಾಕ್ಟರ್ ಎನ್ ರಾಜೇಂದ್ರ ಕುಮಾರ್ ಇವರನ್ನ ಕೋರಿಕೊಳ್ತಾ ಇದ್ದೇವೆ. ಶರ್ಮಿಳಾ ಗಡಿಯಾರ್ ಇವರು ಐಕಳ ಹರಿಶೆಟ್ಟಿ ಇವರಿಗೆ ಹಿರಿಯ ನಿರ್ದೇಶಕರಾದ ಭಾಸ್ಕರ್ ಕೋಟ್ಯ ಇವರು ಗೌರವ ಸಮರ್ಪಣೆಯನ್ನ ಸಲ್ಲಿಸಬೇಕು ಅಂತೇಳಿ ವಿನಂತಿಸ್ತಾ ಇದ್ದೇನೆ. ಇವರು ಗೌರವ ಸಮರ್ಪಣೆಯನ್ನ ಮಾಡಬೇಕು ಎನ್ನುವಂತ ವಿನಂತಿಯನ್ನ ಮೂಡಬಿದ್ರೆಯ ಗೌರವಾನ್ವಿತ ಅತಿಥಿಗಳಾಗಿ ನಮ್ಮೊಡನೆ ಉಪಸ್ಥಿತರಿರುವ ಕರ್ನಾಟಕ ರಾಜ್ಯ ಸರ್ಕಾರ ಮಾರಾಟ ಮಂಡಳಿಯ ನಿರ್ದೇಶಕರಾಗಿರುವ ಐಕಳ ಭಾವ ದೇವಿಪ್ರಸಾದ್ ಶೆಟ್ಟಿ ಇವರಿಗೆ ಹಿರಿಯ ನಿರ್ದೇಶಕರಾದ ವಾದರಾಜ್ ಶೆಟ್ಟಿ ಇವರು ಗೌರವ ಸಮರ್ಪಣೆಯನ್ನ ಮಾಡಬೇಕು. ಬ್ಯಾಂಕಿನ ಪ್ರಭಾರ ಆಡಳಿತ ನಿರ್ದೇಶಕರಾಗಿರುವ ಶ್ರೀ ಗೋಪಾಲಕೃಷ್ಣ ಭಟ್ ಇವರು ಗೌರವ ಸಮರ್ಪಣೆಯನ್ನ ಮಾಡಬೇಕು ಎನ್ನುವ ವಿನಂತಿಯನ್ನ ಮಾಡಿರುವ ಶ್ರೀ ಅಭಯ್ ಚಂದ್ರ ಜೈನ್ ಇವರಿಗೆ ಜಯರಾಮ್ ರೈ ಇವರು ಗೌರವ ಸಮರ್ಪಣೆಯನ್ನ ಮಾಡಬೇಕು. ಕರ್ನಾಟಕ ಸರ್ಕಾರದ 200 ಮಾಜಿ ಸಚಿವರಾಗಿರುವ ಮೂಡಿಸಿಕೊಂಡು ಇವತ್ತು ರಾಜ್ಯ ಮತ್ತು ರಾಷ್ಟ್ರ ಎತ್ತರಕ್ಕೆ ಬೆಳೆದವರು ಎನ್ ರಾಜೇಂದ್ರ ಕುಮಾರ್ ಅವರು. ತನ್ನ ಬದುಕಿನ ಪ್ರತಿ ಅಮೃತ ಕ್ಷಣಗಳಿಗೆ ಈ ವೇದಿಕೆ ಇದೀಗ ಸಾಕ್ಷಿಯಾಗ್ತಾ ಇದೆ. ರಾಷ್ಟ್ರದ ಗೌರವಾನ್ವಿತ ಪದ್ಮವಿಭೂಷಣ ರಾಜರ್ಷಿ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆ
ಕುಂಟಿಯ ವಿಜಯ ಕಾಲೇಜಿನಲ್ಲಿ ಹರೀಶ್ ಶೆಟ್ಟಿಯವರು ಕಾಲೇಜಿನ ದಿನಗಳಲ್ಲೇ ತನ್ನ ಆಟೋಟ ನಡೆಸಿದವರು. ಮುಂಬಯಿಯ ಬಣ್ಣದ ಮಹಾನಗರಿಗೆ ಉದ್ಯೋಗವಾಗಿ ದಂತಕಥೆಯಾದ ಸುನೀಲ್ ಗವಾಸ್ಕರ್ ಅವರೇ ಅವರ ಜೊತೆಯಾಗಿದ್ದರು. ಅವರಿಗೆ ಸಹಜವಾಗಿ ಆಕರ್ಷಿತರಾಗಿ ಯಶಸ್ವಿಯ ಹೋಟೆಲ್ ಬಂಟರ ಸಂಘಟನೆಯಲ್ಲಿ ತೊಡಗಿಸಿಕೊಂಡರು ಕೂಡ ಸಮಾಜದ ಎಲ್ಲ ಜಾತಿ ಧರ್ಮದ ಬಂಧುಗಳೊಡನೆ ನಾಡಿನ ಸೇವೆಗೂ ಕೂಡ ಸಂಘದ ಅಧ್ಯಕ್ಷರಾಗಿ ಅವರ ಕಾರ್ಯಶೈಲಿಗಳು ಮತ್ತು ಸಂಘವನ್ನ ಕಟ್ಟಿ ಬೆಳೆಸಿದಂತ ಮತ್ತು ಸಂಘಟನೆಯ ದೃಷ್ಟಿಕೋನದಲ್ಲಿ ಐಕಳ ಹರೀಶ್ ಶೆಟ್ಟರು ಅತ್ಯಂತ ಎತ್ತರದ ಸ್ತರದಲ್ಲಿದ್ದಾರೆ. ಈ ಹೊತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಅಭಿನಂದನಾ ಭಾಷಣವನ್ನ ಇವತ್ತು ಅವರ ಮನದ ಮಾತುಗಳನ್ನ ಹಂಚಿಕೊಳ್ಬೇಕು ಎಂಬ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಐಕಳ ಹರೀಶ್ ಶೆಟ್ಟಿ ನನಗೆ ಅಭಿನಂದನಾ ಭಾಷಣ ಮಾಡಲು ಕೊಟ್ಟಿದ್ದಾರೆ. ನಾನು ಜೀವನದಲ್ಲಿ ಪ್ರಥಮ ಬಾರಿ ಅಭಿನಂದನಾ ಭಾಷಣ ಮಾಡೋದು. ರಾಜೇಂದ್ರ ಕುಮಾರ್ ಅಂತ ವ್ಯಕ್ತಿಯ ಅಭಿನಂದನೆ ಮಾಡುವುದಂದರೆ ಅದು ದೊಡ್ಡ ವ್ಯಕ್ತಿ ವಾಗ್ಮಿ ಆಗಿರಬೇಕು, ದೊಡ್ಡ ಸಾಹಿತ್ಯ ಆಗಿರಬೇಕು ಅಂತ. ಸಾಹಿತ್ಯವೂ ಇಲ್ಲ ನನ್ನ ಹತ್ರ, ವಾಗ್ಮಿ ಇಲ್ಲ. ಆದರೂ ರಾಜೇಂದ್ರ ಕುಮಾರರ ಮೇಲೆ ನನಗೆ ಅತಿ ಪ್ರೀತಿ, ಅತೀವ ಗೌರವ. ಅವರ ಪ್ರತಿಯೊಂದು ಕಾರ್ಯಕ್ರಮದಲ್ಲೂ ನಾನು ಭಾಗವಹಿಸ್ತೇನೆ. ಅವರಿಗೆ ಈ ಸಂದರ್ಭದಲ್ಲಿ ಅವರ ಇಡೀ ಕುಟುಂಬಕ್ಕೆ, ಇಡೀ ಪರಿವಾರಕ್ಕೆ ನಾನು ಪ್ರಥಮ ಬಾರಿ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಸಹಕಾರ ರತ್ನ ಬಿರುದಾಂಕಿತ ಸಹಕಾರ ಬ್ರಹ್ಮನೆನಿಸಿಕೊಂಡಿದ್ದ ಸನ್ಮಾನ್ಯ ಆತ್ಮೀಯರು ಡಾಕ್ಟರ್ ಎನ್ ರಾಜೇಂದ್ರ ಕುಮಾರ್ ಅವರು ಸಾಧನೆಯ ಬಗ್ಗೆ, ಅವರು ನಡೆದು ಬಂದ ಸರ್ವ ಹೆಜ್ಜೆ ಗುರುತುಗಳ ಬಗ್ಗೆ ನಾಲ್ಕಾರು ಮಾತನಾಡುವ ಭಾಗ್ಯ ನನಗೆ ದೊರಕಿದೆ. ಸಹಕಾರ ಎಂಬ ಪದದಲ್ಲಿ ಈ ಸಮಾಜದಲ್ಲಿ ತುಂಬ ಅರ್ಥ ಇದೆ. ಏನಾದರೂ ಆಗು, ಮೊದಲು ನೀನು ಮಾನವನಾಗು ಎಂದು ಹೇಳ್ತಾರೆ. ಹಾಗೆಯೇ ಏನಾದರೂ ಇರಲಿ, ಮೊದಲು ಸಹಕಾರ ನಿನ್ನ ಹೃದಯದಲ್ಲಿ ಅಡಗಿರಲಿ ಅಂತ ಸಹಕಾರ ರತ್ನನಾಗಿ ಕಂಗೊಳಿಸುವ ರಾಜೇಂದ್ರ ಕುಮಾರ್ ಅವರಿಗೆ ಅಭಿನಂದನೆ, ಅಭಿವಂದನೆ. ಮಾತಾಪಿತರು ಮುದ್ದು ಕಂದನಿಗೆ ರಾಜೇಂದ್ರ ಎಂಬ ನಾಮಕರಣ ಮಾಡಿದರು. ಈ ರಾಜೇಂದ್ರನ ನಾಮದ ಮಹಿಮೆ, ಪುರಾಣದಲ್ಲಿ ಹರಿಶ್ಚಂದ್ರ ಎಂಬ ರಾಜ ಇದ್ದ. ಅವರು ಸತ್ಯಸಂಧರಾಗಿದ್ದರು. ಅದರಿಂದ ಅವರನ್ನು ಸತ್ಯ ಹರಿಶ್ಚಂದ್ರ ಅಂತ ಜನರು ಹೊಗಳ್ತಿದ್ರು. ಈ ನಮ್ಮ ರಾಜೇಂದ್ರ ಕುಮಾರ್ ಸಹಕಾರದಲ್ಲಿ, ಸಹಕಾರಿ ಕ್ಷೇತ್ರದಲ್ಲಿ ರಾಜನಾಗಿ ಮೆರೆಯುವುದರಿಂದ ಅವರಿಗೆ ರಾಜರಾಜೇಂದ್ರ ಕುಮಾರ ಎಂದು ನಾವು ಕರೆಯುತ್ತೇವೆ. ನೇಮಿರಾಜ ಕುಸುಮಾಜಿ ಭಾಗ್ಯವಂತ ದಂಪತಿಗಳಿಗೆ 24/2/1949 ಪುತ್ರ ರತ್ನನಾಗಿ ಈ ಭೂಮಿಯ ಬೆಳಕನ್ನು ಕಂಡರು. ಸರ್ವರಿಗೂ ಸಮಪಾಲು, ಸರ್ವರಿಗೂ ಸಮಪಾಲು. ಹಳ್ಳಿಗಳಿಂದ, ರೈತರಿಂದ ತುಂಬಿರುವ ನಮ್ಮ ಭಾರತ ದೇಶದ ಸಹಕಾರಿ ಸಂಘಕ್ಕೆ 100 ವರ್ಷಗಳ ಇತಿಹಾಸವಿದೆ. ಸಹಕಾರ ಕ್ಷೇತ್ರದ ಅಮೂಲಾಗ್ರ ಪ್ರಗತಿಗಾಗಿ ಕಳೆದ 45 ವರ್ಷಗಳಿಂದ ವಿಶೇಷ ಸೇವೆಯನ್ನು ಗೈಯುತ್ತಾ ಗ್ರಾಮೀಣದಿಂದ ತಾಲೂಕಿನಿಂದ ಜಿಲ್ಲೆಯಿಂದ ರಾಜ್ಯದಿಂದ ರಾಷ್ಟ್ರ ಮಟ್ಟಕ್ಕೆ ಏರಿದಂಥ ನಮ್ಮ ರಾಜೇಂದ್ರ ಕುಮಾರ್ ಅವರಿಗೆ ಅಭಿನಂದನೆ. ರಾಜೇಂದ್ರ ಕುಮಾರರು ಒಂದರ್ಥದಲ್ಲಿ ಸಹಕಾರ ಕ್ಷೇತ್ರದ ದಿಗ್ಗಜ, ಸಹಕಾರ ಕ್ಷೇತ್ರದ ಭೀಷ್ಮ ಎಂದು ಸಂಬೋಧಿಸಿದರೂ ತಪ್ಪಾಗಲಾರದು. ರಾಜೇಂದ್ರ ಕುಮಾರರು ಸಹಕಾರಿ ಕ್ಷೇತ್ರದಲ್ಲಿ ಮಾಡಿದ ಸಾಧನೆ ತುಂಬ. ಒಂದು ಗಾದೆ ಇದೆ, ಆಡು ಮುಟ್ಟಿದ ಸೊಪ್ಪಿಲ್ಲ. ಹಾಗೆ ರಾಜೇಂದ್ರ ಕುಮಾರ್ ಅಲಂಕರಿಸದ ಹುದ್ದೆಗಳೇ ಇಲ್ಲ. ಸಿಂಧುವಿನಷ್ಟು ಸಾಧನೆಯಲ್ಲಿದ್ದ 4 ಬಿಂದುಗಳನ್ನು ಮಾತ್ರ ನಾನು ನಿಮ್ಮ ಮುಂದೆ ಇಡಲು ಬಯಸ್ತೇನೆ. ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರದ ಸಹಕಾರಿ ಬ್ಯಾಂಕಿನಲ್ಲಿ 1987ರಿಂದ ನಿರ್ದೇಶಕರಾಗಿ 1994ರಿಂದ ಈವರೆಗೆ 28 ವರ್ಷಗಳ ಸುದೀರ್ಘ ಅವಧಿಗೆ ಅಧ್ಯಕ್ಷನಾಗಿ ಚಾರಿತ್ರಿಕ ದಾಖಲೆಯನ್ನು ಮಾಡಿದ್ದಾರೆ ಎಂದು ಹೇಳಲು ತುಂಬ ಸಂತೋಷ ಆಗ್ತದೆ. ಸರ್ವಾಂಗೀಣ ಅಭಿವೃದ್ಧಿಯ ಹರಿಕಾರ 1999ರಿಂದ ಕರ್ನಾಟಕ ರಾಜ್ಯ ಸಹಕಾರಿ
ಅಪೆಕ್ಸ್ ಬ್ಯಾಂಕಿನ ನಿರ್ದೇಶಕರು 15/4/2005ರಿಂದ 31/3/2001ವರೆಗೆ ಅಪೆಕ್ಸ್ ಬ್ಯಾಂಕಿನ ಅಧ್ಯಕ್ಷರು, 6/10/2017ರಿಂದ ಕರ್ನಾಟಕ ರಾಜ್ಯ ಸಹಕಾರ ಮಾರಾಟ ಮಹಾಮಂಡಳಿಯ ಬೆಂಗಳೂರು ಇದರ ಅಧ್ಯಕ್ಷರು. ಹೀಗೆ 16 ಪ್ರತಿಷ್ಠಿತ ಹುದ್ದೆಗಳನ್ನು ಅಲಂಕರಿಸಿದವರು, ಹೊಸತನ್ನು ಸ್ಥಾಪಿಸಿದವರು, ಹಳೆತನ್ನು ಸುಧಾರಿಸಿದವರು, ಅಧ್ಯಕ್ಷ ಹುದ್ದೆಯನ್ನು ಬದಲಾವಣೆಯ ಕ್ರಾಂತಿಯ ಕಹಳೆ ಊದಿದವರು. ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಬ್ಯಾಂಕಿನ ಅಭಿವೃದ್ಧಿಯ ರೂವಾರಿ, ಗ್ರಾಮೀಣ ರೈತರ, ದುರ್ಬಲ ವರ್ಗದವರ, ಕಡು ಬಡವರ ಆರ್ಥಿಕ ಅಭಿವೃದ್ಧಿಗೆ ವಿಶೇಷ ಒಲವು ತೋರಿಸಿದವರು. 1987ರಲ್ಲಿ ರಾಜೇಂದ್ರ ಕುಮಾರ್ ಅಧಿಕಾರ ಸ್ವೀಕರಿಸಿದ ಬ್ಯಾಂಕಿನ ಅಂಕಿಅಂಶ ಹೀಗಿದೆ. ಆಗ ಠೇವಣಿ ಡಿಪಾಸಿಟ್ 64 ಕೋಟಿ ಆಗಿದ್ದರೆ 46 ಕೋಟಿ ಸಾಲ ಕೊಟ್ಟಿದ್ದಾರೆ, ಲಾಭ 42 ಲಕ್ಷ. ಈಗ ಠೇವಣಿ 5,649 ಕೋಟಿ, ಸಾಲ 4,464 ಕೋಟಿ, ಲಾಭ 50 ಕೋಟಿ. ಆವಾಗ ಶಾಖೆ 25 ಇತ್ತು, ಈಗ 109 ಶಾಖೆಗಳ ನಿರ್ಮಾಣ ಮಾಡಿದ್ದಾರೆ. ಈಗ ರಾಜೇಂದ್ರ ಕುಮಾರ್ ಅವರ ಆಡಳಿತದ ಚಾಣಕ್ಯತೆ ನನ್ನ ಲೆಕ್ಕಾಚಾರದಲ್ಲಿ ಮಾಡಬಹುದು. ಕೊಡಿಯಾಲ್ ಬೈಲ್ನ ಶಾಖೆ ದಿನ 12 ಗಂಟೆ ಸೇವೆ ಗ್ರಾಹಕರಿಗೆ ನೀಡುತ್ತದೆ. ಕೊಡಿಯಾಲ್ ಬೈಲ್ ಮತ್ತು ಉಡುಪಿಯಲ್ಲಿ ದಿನದ 24 ಗಂಟೆ ATM ಸೇವೆ. ಇದು ಸಹಕಾರಿ ಕ್ಷೇತ್ರದಲ್ಲಿ ಅಗ್ರಗಣ್ಯ ಸಾಧನೆ. ಅತ್ಯಾಧುನಿಕ ತಂತ್ರಜ್ಞಾನ ಸಹಕಾರಿ ಬ್ಯಾಂಕ್ಗಳಲ್ಲಿ ಲಭ್ಯವಾಗಿರುತ್ತದೆ. ಮನೆಯವರಿಗೆ ಮೊಬೈಲ್ ಬ್ಯಾಂಕಿಂಗ್ ಸೇವೆ, ಸಂಚಾರಿ ಬ್ಯಾಂಕ್ಗಳನ್ನು ಸುಸಜ್ಜಿತ ವಾಹನಗಳೊಂದಿಗೆ ಜನರ ಮನೆ ಬಾಗಿಲಿಗೆ ಮುಟ್ಟಿಸುವುದು. ಮಂಗಳೂರಿನ 6 ಕಡೆ ವಾರದ 6 ದಿನ ಲಭ್ಯವಿದೆ. ಕಳೆದ 27 ವರ್ಷಗಳಿಂದ ಸತತ ಸಾಲ ಮರುಪಾವತಿ 100ರಷ್ಟು ಸಾಲ ಮರುಪಾವತಿ ಆಗಿದೆ. ಇದೆಲ್ಲ ಸಹಕಾರಿ ರಂಗದ ಸಾಧನೆಗಳು. ರಾಜೇಂದ್ರ ಕುಮಾರರನ್ನು ಸಹಕಾರ ರಂಗದಲ್ಲಿ ಸಾಧನ ಭೀಷ್ಮನಾಗಿ, ಸಾಮಾಜಿಕ ರಂಗದಲ್ಲಿ ಸಹಕಾರದ ಕರ್ಣನಾಗಿ, ಧಾರ್ಮಿಕ ರಂಗದಲ್ಲಿ ಸಾಧನೆಯ ಭಗೀರಥನಾಗಿ, ಶೈಕ್ಷಣಿಕ ರಂಗದಲ್ಲಿ ಸಹೃದಯ ಶ್ರೀರಾಮನಾಗಿ, ಸಕಲ ರಂಗದಲ್ಲಿ ಸರ್ವತ್ರ ಸಾಧಿಸಿದ ಚತುರಮತಿಯ ಶ್ರೀಕೃಷ್ಣನಾಗಿ ಶೋಭಿಸಿದ ರಾಜೇಂದ್ರ ಕುಮಾರ್ ಅವರ ಸಾಧನೆ ನಾಭೂತೋ ಎಂಬ ತೆರದಲ್ಲಿ ಶೋಭಿಸುತ್ತದೆ. ಮುಂದೆಯೂ ನಿತ್ಯವೂ ಯಶಸ್ಸನ್ನು ಪ್ರಾಪ್ತಿಯಾಗಲಿ. ಮುಂದೊಂದು ದಿನ ಸಹಕಾರ ಕ್ಷೇತ್ರದಲ್ಲಿ ಮಂತ್ರಿ ಮಹೋದಯರ ಯೋಗ ಸೌಭಾಗ್ಯ ಭಗವಂತ ಅವರಿಗೆ ಕರುಣಿಸಲಿ ಎಂದು ದೇವರಲ್ಲಿ ಪ್ರಾರ್ಥಿಸುತ್ತೇನೆ. ರಾಜೇಂದ್ರ ಕುಮಾರ್ ಅವರು ಬೆಳಿಗ್ಗೆ ಮಂಗಳೂರಿನ ವಿಮಾನ ನಿಲ್ದಾಣಕ್ಕೆ ಬಂದಿಳಿದಾಗ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯ ಶಿರೂರಿನಿಂದ ಈ ತುತ್ತ ತುದಿಯ ಸುಳ್ಯದವರೆಗಿನಿಂದ ಬಂದ ಸಹಕಾರಿ ಬಂಧುಗಳು ಅವರನ್ನು ಹೃದಯಸ್ಪರ್ಶಿಯಾಗಿ ಬರಮಾಡಿಕೊಂಡಿದ್ದು ಅತ್ಯಂತ ಆತ್ಮೀಯತೆಯಿಂದ. ಬ್ಯಾಂಗ್ಳೂರಿನಲ್ಲಿ ರಾಜೇಂದ್ರ ಕುಮಾರ್ ಅವರಿರಲಿ, ಮುಂಬೈಯಲ್ಲಿ ಇರಲಿ, ದೆಹಲಿಯಲ್ಲೇ ಇರಲಿ ಅಥವಾ ಎಲ್ಲಿಯೂ ಕೂಡ ಸಹಕಾರ ಕ್ಷೇತ್ರದ ಪ್ರತಿಬಿಂಬವನ್ನು ಕಾಣುವಾಗ ಆ ಬಿಂಬದ ಮೂಲ ಸ್ವರೂಪವಿರುವುದು ದಕ್ಷಿಣ ಕನ್ನಡ ಜಿಲ್ಲೆಯ ಕೇಂದ್ರ ಭಾಗವಾಗಿರುವ ಮಂಗಳೂರಿನಲ್ಲಿ. ಮಂಗಳೂರಿನ ರಾಜೇಂದ್ರ ಕುಮಾರ್ ಎಂಬ ಹೆಮ್ಮೆಯೂ ಕೂಡ ನಮಗೆಲ್ಲ ಇದೆ. ಈ ಸಂಭ್ರಮದ ಸನ್ನಿವೇಶದಲ್ಲಿ ಬ್ಯಾಂಕಿನ ಕೇಂದ್ರ ಸ್ಥಳವನ್ನು ಪ್ರತಿನಿಧಿಸುತ್ತಿರುವ ಮಂಗಳೂರು ದಕ್ಷಿಣ ಕ್ಷೇತ್ರದ ಶಾಸಕರಾಗಿರುವ ಸನ್ಮಾನ್ಯ ಡಿ ವೇದವ್ಯಾಸ್ ಕಾಮತ್ರವರು ನಮ್ಮ ಜೊತೆಗಿದ್ದಾರೆ. ರಾಜೇಂದ್ರ ಕುಮಾರ್ ಅವರ ಬೆಳವಣಿಗೆಯ ಪರ್ವಕಾಲದಲ್ಲಿ ಶಾಸಕರಾಗಿ ಅವರು ಕೂಡ ಈ ಹೊತ್ತಿನ ಸಂತಸದ ಕ್ಷಣದಲ್ಲಿ ನಮ್ಮ ಜೊತೆಯಲ್ಲಿದ್ದಾರೆ. ಸಂಭ್ರಮದ ಅನುಬಂಧವನ್ನು ಮತ್ತು ರಾಜೇಂದ್ರ ಕುಮಾರ್ ಅವರ ಬೆಳೆದು ಬಂದ ಬಗೆಯ ಈ ಕ್ಷಣದ ಸಂಭ್ರಮವನ್ನು ತಮ್ಮ ಶುಭಾಶಂಸನೆಯ ಮಾತುಗಳಲ್ಲಿ ಅನಾವರಣಗೊಳಿಸಬೇಕು ಎಂಬ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಶಾಸಕರಾದ ಡಿ ವೇದವ್ಯಾಸ್ ಕಾಮತ್. ಹಿರಿಯರು ಬಹಳ ಸುಂದರವಾದ ಒಂದು ಮಾತನ್ನು ಹೇಳಿದ್ದಾರೆ. ಸೋತ್ಸಾಹನಂ ನಾಸ್ತಿ ಅಸಾಧ್ಯಂ ನರಣಾಂ. ಅರ್ಥ ಏನು ಅಂತ ಹೇಳಿದರೆ, ಉತ್ಸಾಹಿ ಶಾಲಿಗಳಾದ ಮನುಷ್ಯರಿಗೆ ಅಸಾಧ್ಯವೆಂಬುದು ಇಲ್ಲವೇ ಇಲ್ಲ. ಈ ಮಾತು 100ಕ್ಕೆ 100 ಅನ್ವಯ ಆಗೋದು ಯಾರಿಗಂತ ಹೇಳಿದ್ರೆ ಅದು ಗೌರವಾನ್ವಿತ ಡಾಕ್ಟರ್ ರಾಜೇಂದ್ರ ಕುಮಾರ್ ಅವರಿಗೆ. ನಿರಂತರವಾಗಿ ಉತ್ಸಾಹದಲ್ಲಿ ಸಹಕಾರ ಕ್ಷೇತ್ರದಲ್ಲಿ ಇಡೀ ರಾಜ್ಯಕ್ಕೆ, ಇಡೀ ದೇಶಕ್ಕೆ ತಾವು ಇದ್ದಂಥ ಸಂಸ್ಥೆಯನ್ನು ಬೆಳಕು ಮಾಡಿ ತೋರಿಸಿದಂಥ ಒಂದು ಬಹಳ ಕೀರ್ತಿ ಪಡ್ಕೊಂಡಂಥ ಮಹಾನ್ ವ್ಯಕ್ತಿ ರಾಜೇಂದ್ರ ಕುಮಾರ್ ಅವರು. ಅವರು ಮಹಾಮಂಡಲದ ಅಧ್ಯಕ್ಷರು ಅವಿರೋಧವಾಗಿ ಆಯ್ಕೆ ಆಗುವಂಥದ್ದು ಈ ಮೊದಲು ಮಾತ್ರ ಅಲ್ಲ, ಈ ಹಿಂದೆ ಕೂಡ ಆಗಿದ್ರು. ಈಗ 2ನೇ ಬಾರಿ ಅವಿರೋಧವಾಗಿ ಆಯ್ಕೆಯಾಗಿ ನಮ್ಮೆಲ್ಲರ ಮಧ್ಯದಲ್ಲಿ ಅವರಿಗೊಂದು ಅಭಿನಂದನೆಯನ್ನು ಮಾಡ್ತಾ ಇರುವಂಥ ಈ ಒಂದು ಶುಭ ಸಂದರ್ಭದಲ್ಲಿ
ಸಹಕಾರ ಕ್ಷೇತ್ರದಲ್ಲಿ ಕರಾವಳಿ ಭಾಗಕ್ಕೆ ತುಳುನಾಡಿಗೆ ಬಹಳ ದೊಡ್ಡ ಶಕ್ತಿಯನ್ನು ಕೊಟ್ಟಂಥದ್ದು. ಇವತ್ತು ನನಗೆ ಬಹಳ ಹೆಮ್ಮೆ ಇದೆ, ಗೌರವ ಇದೆ. ಯಾಕೆ ಈ ಹೆಮ್ಮೆ, ಈ ಗೌರವ ಅಂತ ಹೇಳಿದ್ರೆ, ಸಹಕಾರಕ್ಕೆ ಬಹಳ ದೊಡ್ಡ ರೀತಿಯಲ್ಲಿ ಸಹಕಾರಿಯಾಗಿ ದೊಡ್ಡ ಕೊಡುಗೆಯನ್ನು ಕೊಟ್ಟದ್ದು ರಾಜ್ಯದಲ್ಲಿ, ಇಡೀ ದೇಶಕ್ಕೆ ಮಾದರಿಯಾಗುವ ರೀತಿಯಲ್ಲಿ ಕೊಡುಗೆ ಕೊಟ್ಟಂಥದ್ದು 3 ಸಂಸ್ಥೆ. ಆ 3 ಸಂಸ್ಥೆ ಕೂಡ ನನ್ನ ಕ್ಷೇತ್ರದಲ್ಲಿದೆ. ಒಂದು HDCC ಬ್ಯಾಂಕ್, ಇನ್ನೊಂದು KMF, ಇನ್ನೊಂದು ಕ್ಯಾಂಪ್ಕೋ. ಇದು 3 ಕೂಡ ಇದರ ಪ್ರಧಾನ ಕಚೇರಿ ನನ್ನ ಕ್ಷೇತ್ರದಲ್ಲಿದೆ. ಇದರಿಂದಾಗಿ ನನ್ನ ಮಂಗಳೂರಿನ ಗೌರವ ಇಡೀ ದೇಶ ವಿದೇಶದಲ್ಲಿ ಯಶಸ್ವಿಯಾಗಿ ಬಹಳ ದೊಡ್ಡ ರೀತಿಯಲ್ಲಿ ನಮ್ಮ ಮಂಗಳೂರಿಗೆ ಗೌರವ ಬರುವಂಥ ಕಾರಣವಾಯಿತು. ಹಾಗಾಗಿ ರಾಜೇಂದ್ರ ಕುಮಾರ್ ಅವರು ಸಹಕಾರಿ ರತ್ನ ಅಂತ ಹೇಳಿದರೆ, ಕರಾವಳಿ ಭಾಗದಲ್ಲಿ ಯಶಸ್ವಿಯಾಗಿ ಬ್ಯಾಂಕನ್ನು ಅನುಷ್ಠಾನ ಮಾಡ್ತಾ, ನೂತನವಾಗಿ ಒಂದು ಬ್ಯಾಂಕು ಅಂತ ಹೇಳಿದ್ರೆ ಪ್ರಾರಂಭದಲ್ಲಿ ಪ್ರತಿಯೊಂದು ವ್ಯಕ್ತಿಗಳು ಗಮನಿಸುವಂಥದ್ದು ಆ ಬ್ಯಾಂಕಿನಲ್ಲಿ ಯಾರಿದ್ದಾರೆ. ಒಂದು ಡೆಪಾಸಿಟ್ ಪಡ್ಕೊಳ್ಳುವವನು ಇಡುವವನು ಕೂಡ ಆ ರೀತಿಯ ಚಿಂತನೆಯೊಂದಿಗೆ ಮಾಡ್ತಾನೆ. ಹಾಗಾಗಿ ಪ್ರತಿಯೊಂದು ಬ್ಯಾಂಕ್ ಯಶಸ್ವಿಯಾಗಿ ಅನುಷ್ಠಾನ ಆಗಬೇಕು ಅಂತೇಳಿ ಆದರೆ ಆ ಬ್ಯಾಂಕಿನಲ್ಲಿರುವಂಥ ಗ್ರಾಹಕರು ಲಿಕ್ವಿಡಿಟಿ, ಪ್ರಾಫಿಟಬಿಲಿಟಿ ಈ ರೀತಿಯ ಚಿಂತನೆಯೊಂದಿಗೆ ಆ ಬ್ಯಾಂಕಿಗೆ ಆದಾಯ, ಇನ್ಕಮ್ ಎಷ್ಟು ಬರ್ತದೆ, ಆ ಬ್ಯಾಂಕಿನಲ್ಲಿ ಹಣ ಇಟ್ಟ ಸೇಫ್ಟಿ ಎಷ್ಟು, ಯಾವ ಸಂದರ್ಭದಲ್ಲಿ ನಾನು ನನ್ನ ಹಣವನ್ನು ಹಿಂಪಡೆದುಕೊಳ್ಬೋದು ಅಂತೇಳುವಂಥ ವಿಶ್ವಾಸವನ್ನು ಮೂಡಿಸಬೇಕಾಗ್ತದೆ. ಹಾಗಾಗಿ ರಾಜೇಂದ್ರ ಕುಮಾರ್ ಅವರು ತಮ್ಮ ಯಶಸ್ವಿಯಾದ ನಾಯಕತ್ವದಲ್ಲಿ ಬಹಳ ದೊಡ್ಡ ರೀತಿಯಲ್ಲಿ ಇದನ್ನು ಅನುಷ್ಠಾನ ಮಾಡಬೇಕು, ಬಹಳ ದೊಡ್ಡ ರೀತಿಯಲ್ಲಿ ಜನರೊಂದಿಗೆ ಪ್ರಶಂಸೆ ಮತ್ತು ವಿಶ್ವಾಸವನ್ನು ಗಳಿಸುವುದರಲ್ಲಿ ಅವರು ಬಹಳ ದೊಡ್ಡ ಸಾಧನೆಗಳನ್ನು ಮಾಡಿದ್ದಾರೆ. ಇವತ್ತು ಅವರ ಸಾಧನೆ ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಸಾವಿರಾರು ಲಕ್ಷಾಂತರ ಮಂದಿಗಳಿಗೆ ಉದ್ಯೋಗವನ್ನು ನೀಡುವಂಥ ಕೆಲಸ ಕಾರ್ಯಗಳನ್ನು ಅವರು ಮಾಡಿದರು. ಎಷ್ಟೋ ಗ್ರಾಹಕರ ಕಣ್ಣೀರು ಒರೆಸುವಂಥ ಕೆಲಸ ಕಾರ್ಯಗಳನ್ನು ಮಾಡಿದರು. ನಾನು ಇತ್ತೀಚೆಗೆ ನಮ್ಮ ರಾಜ್ಯದ ಒಂದು ಮಂತ್ರಿಗಳು ನನಗೆ ಬೆಂಗಳೂರಿನಲ್ಲಿ ಸಿಕ್ಕಿದರು. ಇವತ್ತು ಅವರ ಹತ್ರ ಒಂದು 50,000ದಿಂದ 60,000 ಜನರು ಕೆಲಸ ಮಾಡ್ತಾರೆ. ಅವರ ಹತ್ರ ಮಾತಾಡುವಾಗ ರಾಜೇಂದ್ರ ಕುಮಾರ್ ಅವರ ಬಗ್ಗೆ ಅವರು ಮಾತಾಡಿದರು. ಒಂದು ಗೌರವದ ಮಾತಾಡುವಾಗ ಎಲ್ಲೋ ಒಂದು ಕಡೆಗಳಲ್ಲಿ ಅವರು ಹೇಳಿದಂಥ ಮಾತನ್ನು ನಾನು ಉಲ್ಲೇಖ ಮಾಡಲೇಬೇಕು. ಕಳೆದ 25 ವರ್ಷಗಳ ಹಿಂದೆ ರಾಜೇಂದ್ರ ಕುಮಾರ್ ಅಂತ ಒಂದು ಮಹಾನ್ ವ್ಯಕ್ತಿ ನಮಗೆ ದೊಡ್ಡದಾಗಿ ಕೊಡುಗೆ ಕೊಟ್ಟಿಲ್ಲ ಅಂತೇಳಿ ಆದರೆ ಇವತ್ತು ನಾನು ಇಷ್ಟೊಂದು ದೊಡ್ಡ ಮೆಟ್ಟಿಲಿಗೆ ಬೆಳಲಿಕ್ಕೆ ಆಗ್ತಿರ್ಲಿಲ್ಲ. ಇವತ್ತು ನಾನು ಇಷ್ಟೊಂದು ದೊಡ್ಡ ರೀತಿಯಲ್ಲಿ ಉದ್ದಿಮೆದಾರನಾಗಬೇಕು ಅಂತೇಳಿ ಆದರೆ 50,000 ಜನ ಕಾರಣ ಅಂತ ಹೇಳುವಂಥದ್ದು ಅವರು ಮನಬಿಚ್ಚಿ ಮಾತಾಡ್ತಾರೆ. ಅವರು ಮನಬಿಚ್ಚಿ ಮಾತಾಡುವಂಥ ವಿಚಾರಗಳನ್ನು ಕಂಡಾಗ ಎಲ್ಲೋ ಒಂದು ಕಡೆ ಆ ಮಂತ್ರಿಗೆ ಧನ್ಯತಾ ಭಾವನೆ ಇದೆ. ನಾನು ಕಷ್ಟದಲ್ಲಿದ್ದಂಥ ಸಂದರ್ಭದಲ್ಲಿ ನನ್ನನ್ನು ಕರೆದು ಬ್ಯಾಂಕಿನಲ್ಲಿ ನನಗೆ ಒಂದು ದೊಡ್ಡ ರೀತಿಯ ಮೊತ್ತವನ್ನು ಲೋನ್ ಕೊಡುವ ಮುಖಾಂತರ ಇವತ್ತು ನಾನು ಇಷ್ಟು ದೊಡ್ಡ ರೀತಿಯ ಬೆಳೀಲಿಕ್ಕೆ ಅವಕಾಶ ಆಯಿತು ಅಂಥೇಳಿ ಅವರು 10-25 ವ್ಯಕ್ತಿಗಳ ಮುಂದೆ ಹೇಳಬೇಕು ಅಂತೇಳಿ ಆದರೆ ಅದೆಷ್ಟೋ ವ್ಯಕ್ತಿಗಳಿಗೆ ಅವರು ಮುಖ್ಯವಾಹಿನಿ ತರುವಂಥ ದೃಷ್ಟಿಯಲ್ಲಿ ಬಹಳ ದೊಡ್ಡ ರೀತಿಯ ಸಹಕಾರವನ್ನು ಕೊಟ್ಟಿದ್ದಾರೆ. ಅವರ ಕೊಡುಗೆಗಳ ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಮಾತ್ರ ಅವರ ಕೊಡುಗೆ ಅಂತ ಹೇಳಿದರೆ ಇಲ್ಲ, 100ಕ್ಕೆ 100 ಪ್ರತಿಯೊಂದು ವರ್ಗದ ಜನರಿಗೆ ಪೂರ್ಣ ರೀತಿಯ ಸಹಕಾರವನ್ನು ಕೊಡುವಂಥ ಒಂದು ಬಹಳ ದೊಡ್ಡದಾದ ಮನಸ್ಸು ಅವರಿಗೆ ದೇವರು ಕೊಟ್ಟಿದ್ದಾರೆ. ಅವರು ಅದನ್ನು ಅನುಷ್ಠಾನ ಮಾಡಿದ್ದಾರೆ. ನಾನು 1-2 ಮಾತನ್ನು ಈ ಸಂದರ್ಭದಲ್ಲಿ ಉಲ್ಲೇಖ ಮಾಡಲೇಬೇಕು. ಕೊರೋನಾದ ಪ್ರಾರಂಭದ ದಿನಗಳಲ್ಲಿ ಒಂದು ವ್ಯಕ್ತಿಗೆ ಕೊರೋನಾ ಬಂತು ಅಂತ ಹೇಳಿದ್ರೆ ಅವರನ್ನು ಯಾರೂ ಮಾತಾಡಿಸಲಿಕ್ಕೆ ಕಷ್ಟ ಇರುವಂಥ ಸಂದರ್ಭದಲ್ಲಿ ಡಾಕ್ಟರ್ ಮತ್ತು ನರ್ಸಿನವರು ಬಹಳ ಕಷ್ಟ ರೀತಿಯಲ್ಲಿ ಕಷ್ಟವನ್ನು ಪಟ್ಟು ಅವರನ್ನು ಗುಣಮುಖ ಮಾಡಬೇಕಾದಂಥ ಪರಿಸ್ಥಿತಿ ಇದ್ದಾಗ ನಾನು ಗೌರವಾನ್ವಿತ ರಾಜೇಂದ್ರ ಕುಮಾರ್ ಹತ್ರ ಮಾತಾಡ್ಲಿಕ್ಕೆ ಬಂದಿದ್ದೆ. ಸರ್, ತಮ್ಮಿಂದ ಕೊಡುಗೆ ಆಗಬೇಕು ಜಿಲ್ಲಾಡಳಿತಕ್ಕೆ ಅಂತ ಕೇಳಿದೆ. ಏನಾಗಬೇಕು? ಪ್ರಾರಂಭದ ದಿನಗಳಲ್ಲಿ ಆಂಬ್ಯುಲೆನ್ಸಲ್ಲಿ ಕೂಡ ಪೂರ್ಣ ಪ್ರಮಾಣದಲ್ಲಿ ಆ ಆಂಬ್ಯುಲೆನ್ಸ್ನ ಡ್ರೈವರ್ಗಳು ಕೂಡ ಒಂದು ದೊಡ್ಡ ರೀತಿಯಲ್ಲಿ ಶಕ್ತಿಯನ್ನು ಕೊಡ್ತಾ ಇದ್ರು ಕೂಡ ಒಂದು ಆಂಬ್ಯುಲೆನ್ಸ್ ಡ್ರೈವರಿಗೆ
ಕೊರೋನಾ ಬಂದು ಅವನ ಮನೆಯಲ್ಲಿ ಮಾಡ್ಕೊಂಡ್ರೆ ಆಲ್ಟರ್ನೇಟಿವ್ ವ್ಯವಸ್ಥೆ ಮಾಡಲಿಕ್ಕೆ ಆಗ್ತಾ ಇರಲಿಲ್ಲ. ಆಗ ಅವ್ರು ಹೇಳಿದ್ರು, ನನ್ನಿಂದ ಏನಾಗಬೇಕು ಸರ್, ನಿಮ್ಮಿಂದ ಒಂದು 2 ಆಂಬ್ಯುಲೆನ್ಸ್ ಕೊಡಬೇಕು ನಮಗೆ. ಒಂದು ವಾರದ ಒಳಗಡೆ ಅವರು ನನಗೆ ಕರೆ ಮಾಡಿದರು, ಪ್ರಥಮ ಆಂಬ್ಯುಲೆನ್ಸನ್ನು ಜಿಲ್ಲಾಡಳಿತಕ್ಕೆ ಕೊಡುಗೆ ಆಗಿ ಕೊಡ್ತೇನೆ ಅಂತೇಳುವಂಥ ಮಾತನ್ನು ಹೇಳಿ ಅದರ ಕೀಯನ್ನು ಹಸ್ತಾಂತರ ಮಾಡಿದರು. ಸಮಾಜದೊಂದಿಗೆ ಸಮಾಜದ ಕೆಲಸಕ್ಕೆ ನನ್ನ ಕೊಡುಗೆ ಆಗಬೇಕು ಅಂತೇಳುವಂಥ ಚಿಂತನೆ ಅವರದಾಗಿತ್ತು. ಅವರದೇ ಆದ ಒಂದು ಕಟ್ಟಡ ಇತ್ತು ಈ ಹಿಂದೆ, ಅದು ಆಸ್ಪತ್ರೆ ಆಗಿ ಜನರಿಗೆ ಸೇವೆ ಕೊಡ್ತಾ ಇತ್ತು. ಕ್ವಾರಂಟೈನ್ ಮಾಡಿದಂಥ ವ್ಯಕ್ತಿಗಳು, ಅದರಲ್ಲಿ ಕೂಡ ದೇಶ ವಿದೇಶಗಳಿಂದ ಪ್ರಧಾನಮಂತ್ರಿಗಳು ಒಂದೇ ಭಾರತ್ ಮಿಷನ್ನಲ್ಲಿ ಹಲವು ಜನರಿಗೆ ಬೇರೆ ಬೇರೆ ದೇಶಗಳಿಂದ ಇದ್ದಂಥ ವ್ಯಕ್ತಿಗಳಿಗೆ ಮಂಗಳೂರಿಗೆ ಕರೆತರಬೇಕು, ಮಂಗಳೂರಿನವರಿಗೆ ಇಲ್ಲೇ ವಾಸ ಮಾಡಿಸಬೇಕು, ಅವರಿಗೆ ಅಲ್ಲಿ ಕಷ್ಟವನ್ನು ಅನುಭವಿಸಬಾರ್ದು ಅಂತೇಳೋ ದೃಷ್ಟಿಯಲ್ಲಿ ಸ್ಪೆಷಲ್ ಫ್ಲೈಟನ್ನು ಮಾಡಿ ಪ್ರಧಾನಮಂತ್ರಿಗಳು ಮಂಗಳೂರಿಗೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ರು. ಅವರನ್ನು ಮನೆಗೆ ಕರ್ಕೊಂಡು ಹೋಗಿ ಉಳಿಸ್ಕೊಳ್ಬೇಕು ಅಂತೇಳಿ ಆದರೆ ಪರಿಸರದ ಮನೆಗಳು, ಫ್ಲ್ಯಾಟ್ನವರೆಲ್ಲ ಅದನ್ನು ಒಬ್ಜೆಕ್ಷನ್ ಹಾಕುವಂಥ ವಾತಾವರಣಗಳು. ನಾನು ಅವ್ರ ಹತ್ರ ಹೇಳಿದೆ, ಸರ್ ನಿಮ್ಮದು ಯಾವುದಾದ್ರೂ ಒಂದು ಕಟ್ಟಡ ಇದ್ರೆ ಕೊಡಿ ಅಂತೇಳಿ. ನನಗೆ ಕರೆ ಮಾಡಿದರು, ನೀವು ಸಾಯಂಕಾಲ ರಾತ್ರಿ 7:30 ಗಂಟೆಗೆ ಬನ್ನಿ ಅಂತ ಹೇಳಿದರು. ನಾನು ಕೂಡಲೇ ಜಿಲ್ಲಾಧಿಕಾರಿಗಳಿಗೆ ಮತ್ತು ಜಿಲ್ಲಾ ಆರೋಗ್ಯಾಧಿಕಾರಿಗಳಿಗೆ ತಕ್ಷಣ ನೀವು ಬರಬೇಕು ಅಂತೇಳಿ ಅವರಿಗೆ ಹೇಳಿದೆ. ಅವರು ಬಂದರು. ತಕ್ಷಣ ಅವರದ್ದು 200ರಿಂದ 300 ಜನ ಉಳ್ಕೊಳ್ಳುವಂಥ ದೊಡ್ಡ ಕಟ್ಟಡವನ್ನು ನಮಗೆ 1 ವರ್ಷಕ್ಕೆ ಜಿಲ್ಲಾಡಳಿತಕ್ಕೆ ಕೊಡುಗೆಯಾಗಿ ಕೊಟ್ಟರು. ಯಾಕೆ ಅಂತ ಹೇಳಿದ್ರೆ ಅವರ ಮನಸ್ಸು ಪ್ರತಿಯೊಬ್ಬರಿಗೆ ಕೂಡ ನನ್ನಿಂದ ಆದಷ್ಟು ಸಹಾಯ ಮಾಡಬೇಕು, ಅದರ ಮುಖಾಂತರ ಸುಂದರ ಸಮಾಜವನ್ನು ಕಟ್ಟಬೇಕು ಅಂತೇಳಿ ಚಿಂತನೆ. ಹಾಗಾಗಿ ನಾನು ಈ ಸಂದರ್ಭದಲ್ಲಿ ವಿಶೇಷವಾಗಿ ಪೂಜ್ಯ ಕಾವಂದ್ರು ವೇದಿಕೆಯಲ್ಲಿರುವಂಥ ಸಂದರ್ಭದಲ್ಲಿ ನಾನು ಹೆಚ್ಚು ಮಾತಾಡಬಾರ್ದು, ಆದರೆ ಒಂದೇ ಒಂದು ಮಾತಿನಲ್ಲಿ ಈ ಸಂದರ್ಭದಲ್ಲಿ ಉಲ್ಲೇಖ ಮಾಡಬೇಕು. ದೇವರ ಹತ್ರ ವಿಶೇಷವಾದ ಪ್ರಾರ್ಥನೆ, ದೀಪವು ನಿನ್ನದೇ, ಗಾಳಿಯು ನಿನ್ನದೇ, ಆರದಿರಲಿ ಬದುಕು ಈ ಬೆಳಕು. ನಿರಂತರವಾಗಿ ರಾಜೇಂದ್ರ ಕುಮಾರ್ ಅವರು ಪ್ರಜ್ವಲಿಸ್ತಾ ಇರಬೇಕು, ನಿರಂತರವಾಗಿ ಅವರ ಸಮಾಜದ ಕೊಡುಗೆ ಬರ್ತಾ ಇರಬೇಕು, ನಿರಂತರವಾಗಿ ಅವರ ಮುಖಾಂತರ ಅದೆಷ್ಟೋ ಸಾವಿರಾರು ಜನರಿಗೆ ಬಹಳ ದೊಡ್ಡ ರೀತಿಯ ಶಕ್ತಿ ತುಂಬುವಂಥ ಕೆಲಸ ಕಾರ್ಯಗಳಾಗಬೇಕು. ಭಗವಂತ ಅವರಿಗೆ ಆಯುಷ್ಯ ಆರೋಗ್ಯವನ್ನು ಕೊಡಬೇಕು. ಅದರ ಮುಖಾಂತರ ಈ ತುಳುನಾಡಿಗೆ ದೊಡ್ಡ ರೀತಿಯ ಶಕ್ತಿ ಅವರಿಂದ ಸಿಕ್ಕಿದೆ, ಇನ್ನು ಮುಂದೆ ಕೂಡ ಸಿಕ್ಕಲಿ ಅಂತೇಳುವಂಥ ವಿಶೇಷವಾದ ಪ್ರಾರ್ಥನೆಯನ್ನು ಈ ಸಂದರ್ಭದಲ್ಲಿ ಮಾಡ್ತಾ, ಎಲ್ಲ ಗೌರವಾನ್ವಿತ ಈ ಹಿರಿಯರಿಗೂ ಕಿರಿಯರಿಗೂ ಒಂದೇ ಮಾತಿನಲ್ಲಿ ವಂದನೆಗಳನ್ನು ಹೇಳ್ತಾ, ಇನ್ನು ನಾಳೆಯಿಂದ ಪ್ರಾರಂಭ ಆಗುವಂಥ ದಸರಾ ಮಹೋತ್ಸವದ ಶುಭಾಶಯಗಳನ್ನು ಹೇಳ್ತಾ ನನ್ನ ಮಾತುಗಳನ್ನು ಮುಕ್ತಾಯ ಮಾಡ್ತೀನಿ. ಧನ್ಯವಾದ. 2007ರ UPSCನ IPS ಅಧಿಕಾರಿಯಾಗಿರುವ ಶಶಿಕುಮಾರ್ ಅವರು ನಮ್ಮ ಕನ್ನಡ ನಾಡಿನ ಚಿತ್ರದುರ್ಗದವರು ಎನ್ನುವಂಥ ಹೆಮ್ಮೆ ನಮಗಿದೆ. ಇತ್ತೀಚೆಗಷ್ಟೇ ಚಿತ್ರದುರ್ಗದಲ್ಲಿ ಅವರ ಸಾಧನೆಯ ಯಶಸ್ಸಿನ ಯಶೋಗಾಥೆಯನ್ನು ನಾವೆಲ್ಲ ಸಾಮಾಜಿಕ ಜಾಲತಾಣದಲ್ಲಿ ನೋಡಿದ್ದೆವು. ನಮ್ಮ ನೆರೆಯ ಚಿಕ್ಕಮಗಳೂರು ಜಿಲ್ಲೆಯ ಪೊಲೀಸ್ ವರಿಷ್ಠಾಧಿಕಾರಿಯಾಗಿ, ಕಲಬುರಗಿಯ ಪೊಲೀಸ್ ವರಿಷ್ಠಾಧಿಕಾರಿಯಾಗಿ, ಬೆಂಗಳೂರಿನಲ್ಲಿಯೂ ಕೂಡ ಪೊಲೀಸ್ ಹಿರಿಯ ಅಧಿಕಾರಿಯಾಗಿ ಸೇವೆ ಸಲ್ಲಿಸಿದ ಶಶಿಕುಮಾರ್ ಅವರು ಮಂಗಳೂರಿನ ಪೊಲೀಸ್ ಆಯುಕ್ತರಾಗಿ ಬಂದ ಮೇಲೆ ಅತ್ಯಂತ ಜನಸೇವೆ ಮತ್ತು ಜನಸ್ನೇಹಿ ಪೊಲೀಸ್ ವ್ಯವಸ್ಥೆಗೆ ಆದ್ಯತೆಯನ್ನು ಕೊಟ್ಟವರು. ಒಳ್ಳೆಯ ಅಧಿಕಾರಿಯಾಗಿ, ಒಳ್ಳೆಯ ಸಂಗೀತಗಾರರಾಗಿ, ಹಾಡುಗಾರರಾಗಿ, ಇದೆಲ್ಲಕ್ಕಿಂತ ಜಾಸ್ತಿಯಾಗಿ ಒಳ್ಳೆಯ ಮಾನವ ಹೃದಯವಂತರಾಗಿ ಈ ಭಾಗದ ಎಲ್ಲ ಜನರ ಸ್ನೇಹದ ಮನದ ಹೃದಯ ಸಿಂಹಾಸನವನ್ನು ಅಲಂಕರಿಸಿದವರು ಕೂಡ ಇವತ್ತು ನಮ್ಮ ಜೊತೆಯಲ್ಲಿದ್ದಾರೆ. MN ರಾಜೇಂದ್ರ ಕುಮಾರ್ ಅವರ ಬದುಕಿನ ಯಶಸ್ವಿಯ ಈ ಕ್ಷಣಗಳಲ್ಲಿ ಅಭಿವಂದನೆಯ ಮಾತುಗಳೆರಡನ್ನ ನಮ್ಮೊಡನೆ ಅರ್ಪಿಸಿಕೊಳ್ಬೇಕು ಅಂತೇಳಿ ಅವರನ್ನು ವಿನಂತಿಸ್ತಾ ಇದ್ದೇನೆ. ಶಶಿಕುಮಾರ್ ಸರ್ ಇವರು. ಡಾಕ್ಟರ್ ವೀರೇಂದ್ರ ಹೆಗ್ಡೆಜಿ ಅವರೇ, ಮೊಟ್ಟ ಮೊದಲಿನ ಹೆಮ್ಮೆಯ ವಿಚಾರ ಅಂತಂದರೆ ವೀರೇಂದ್ರ ಹೆಗ್ಡೆಜಿ ಅವ್ರ ಜೊತೆಗೆ ವೇದಿಕೆಯನ್ನು ಹಂಚ್ಕೊಳ್ಳುವಂಥದ್ದು. ಯಾಕೆಂದರೆ ನಂದು ಮೂಲತಃ ಚಿತ್ರದುರ್ಗದಲ್ಲಿ ಪ್ರತಿಯೊಬ್ಬರು ಮನೆಯಲ್ಲೂ ವರ್ಷಕ್ಕೊಂದ್ಸರಿ ಯಾವುದಾದ್ರೂ ದೇವಸ್ಥಾನಕ್ಕೆ ಹೋಗಬೇಕು ಅಂದರೆ ಅವ್ರಿಗೆ ನೆನಪಾಗುವಂಥದ್ದು ಧರ್ಮಸ್ಥಳ. ಅದೇ ರೀತಿ ನಮ್ಮ ಎಲ್ಲ ಶಾಲೆ ಕಾಲೇಜುಗಳಲ್ಲಿ ವರ್ಷದಲ್ಲಿ ಒಂದ್ಸಲಿ ಟ್ರಿಪ್ ಕರ್ಕೊಂಡು ಹೋಗ್ಬೇಕಾದ್ರೆ ಎಲ್ಲಿಗೆ ಹೋಗಬೇಕು ಅಂದರೆ ಧರ್ಮಸ್ಥಳ, ಉಡುಪಿ, ಕುಕ್ಕೆ ಸುಬ್ರಹ್ಮಣ್ಯ, ಶೃಂಗೇರಿ, ಅದ್ರ ಜೊತೆ ಮಲ್ಪೆ ಬೀಚು. ಸೊ ಇದೇ ಟೂರನ್ನು ನಾವು ಸುಮಾರು ಒಂದು 10 ವರ್ಷ ಶಾಲೆಗಳಲ್ಲಿ ಮಾಡಿದ್ದೀವಿ. ಮನೆಗಳಿಂದ ಎಷ್ಟು ಸರಿ ಮನೆಯಿಂದ ಹೊರಗಡೆ ಬಂದ್ರೂ ನಾವು ಬಂದಿರೋದು ಧರ್ಮಸ್ಥಳಕ್ಕೆ. ನಾನು ಇವತ್ತಿಗೂ ಅಂದರೆ ಸುಮಾರು ಒಂದೂವರೆ ವರ್ಷದ ಕೆಳಗಿನವ್ರಿಗೂ ನಾನು ಧರ್ಮಸ್ಥಳಕ್ಕೆ ಹೋದಂತಹ ಕರ್ನಾಟಕ ರಾಜ್ಯ ಸಹಕಾರ ಮಾರಾಟ ಮಹಾಮಂಡಳಿ ನಿಯಮಿತ ಬೆಂಗಳೂರು, ಇದಕ್ಕೆ 2ನೇ ಬಾರಿ ಅವಿರೋಧವಾಗಿ ಅಧ್ಯಕ್ಷರಾಗಿ ಆಯ್ಕೆಗೊಂಡಿರುವಂತಹ ಸಹಕಾರ ರತ್ನ ಡಾಕ್ಟರ್ MN ರಾಜೇಂದ್ರ ಕುಮಾರ್ ಅವರು. ಸೊ ಇಲ್ಲಿರುವಂಥವರೆಲ್ಲರೂ ನನಗಿಂತ ಅವ್ರನ್ನ ಭಾಳ ಹತ್ತಿರದಿಂದ ಭಾಳ ಹೆಚ್ಚು ಸಮಯದಿಂದ ಬಲ್ಲವರಾಗಿದ್ದೀರಿ.
ನಾನು ಎರಡು ವಿಷಯಗಳನ್ನ ಇಲ್ಲಿ ಶೇರ್ ಮಾಡಲಿಕ್ಕೆ ಇಷ್ಟಪಡ್ತೇನೆ. ಸೊ ನಮ್ಮ ಪೊಲೀಸ್ ಇಲಾಖೆ ಹೆಚ್ಚು ಜನಸ್ನೇಹಿ ಆಗಬೇಕು ಅನ್ನೋ ಕಾರಣಕ್ಕೆ ಒಂದು ಕಾರ್ಯಕ್ರಮವನ್ನು ಮಾಡಬೇಕು ಅಂತಂದಾಗ ನಮ್ಮ ಅಧಿಕಾರಿಗಳು ಹೇಳಿದರು, ಸರ್ SCDCC ಅವ್ರಿಗೆ ಕೇಳೋಣ, ಅಲ್ಲಿ ಫಂಕ್ಷನ್ ಹಾಲಿಂದ ಹಿಡಿದು ಊಟದ ವ್ಯವಸ್ಥೆಯಿಂದ ಹಿಡಿದು ಬೇರೆ ಏನೇ ವ್ಯವಸ್ಥೆ ಬೇಕಿದ್ರೂ ಎಲ್ಲ ಮಾಡಿಕೊಡ್ತಾರೆ, ಅಷ್ಟು ಪೊಲೀಸ್ ಇಲಾಖೆ ಜೊತೆಗೆ ಕೆಲಸ ಮಾಡಲಿಕ್ಕೆ ಇಷ್ಟಪಡ್ತಾರೆ ಅನ್ನುವಂಥದ್ದು. ಅದೇ ರೀತಿ ನಮ್ಮ ಸಿಬ್ಬಂದಿಗಳ ಒತ್ತಡ ನಿವಾರಣೆಗಾಗಿ ಒಮ್ಮೆ ಕರ್ನಾಟಕದ ಅತ್ಯಂತ ಜನಪ್ರಿಯ ನಟರು ಆಗಿರುವಂಥ ಶಿವರಾಜ್ ಕುಮಾರ್ ಅವರು ಬರ್ತಾರೆ ಅನ್ನುವಂಥದ್ದಾದಾಗ ವಿತಿನ್ ನೋ ಟೈಮ್ ಒಂದು 5-10 ನಿಮಿಷದಲ್ಲಿ ನಿಮ್ಮದು ಹಾಲು ಯೂಸ್ ಮಾಡ್ಬೋದು ಅಂದ ತಕ್ಷಣ ಆಯ್ತು ಬನ್ನಿ ಅಂತಂದು ಅವರು ಬರಲಿಕ್ಕಿದ್ರು, ಅವತ್ತು ಬೇರೆ ಎಲ್ಲೋ ಹೋದರು. ಅದೇ ರೀತಿ ಕೋವಿಡ್ ಸಂದರ್ಭದಲ್ಲಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ನಮ್ಮ ಮಂಗಳೂರು ಪೊಲೀಸಲ್ಲಿ ಭಾಳಷ್ಟು ಜನ ಉತ್ತರ ಕರ್ನಾಟಕದ ಹುಡುಗರಿದ್ದಾರೆ. ಲಾಸ್ಟ್ ಒಂದು 8 to 10 ಬ್ಯಾಚಸಲ್ಲಿ ರಿಕ್ರೂಟ್ ಆಗಿರುವಂಥವ್ರು. ಅವರು ಫ್ಯಾಮಿಲಿ ಮತ್ತು ಪೋಷಕರನ್ನು ಈ ಕೋವಿಡ್ ಭಯದಿಂದ ಹೊರಗಡೆ ಹೋಗಿ ಬರ್ತೀವಿ, ಡ್ಯೂಟಿ ಮಾಡ್ಕೊಂಬರ್ತೀವಿ, ಹಾಸ್ಪಿಟಲ್ ಡ್ಯೂಟಿಲಿ ಇರ್ತೀವಿ, ಹೆಂಗೋ ಏನೋ ಅಂತಂದು ಫ್ಯಾಮಿಲಿ ಮೆಂಬರ್ಸ್ನೆಲ್ಲ ಹೊರಗಡೆ ಕಳಿಸಿದ್ರು. ಹೋಟ್ಲುಗಳಲ್ಲಿ ಹೋಗಿ ಪಾರ್ಸಲ್ ತೊಗೊಂಡ್ಬಂದು ತಿನ್ನಬೇಕು. ಅಂಥ ಪರಿಸ್ಥಿತಿಯಲ್ಲಿ ನಾವು ಒಂದು ಪೊಲೀಸರಿಗಾಗಿ ಒಂದು ಪೊಲೀಸ್ ಕ್ಯಾಂಟೀನನ್ನು ಉಚಿತವಾಗಿ ನಮ್ಮೆಲ್ಲ ಸಿಬ್ಬಂದಿಗಳಿಗೆ ಆರ್ಗನೈಸ್ ಮಾಡಬೇಕು ಅಂತ ಸುಮಾರು 4 ತಿಂಗಳ ಕಾಲ ನಾವು ನಮ್ಮ ಹೆಡ್ ಕ್ವಾರ್ಟರಲ್ಲಿ ಪೊಲೀಸ್ ಕ್ಯಾಂಟೀನ್ ಒಂದನ್ನು ರನ್ ಮಾಡಿದ್ವಿ. ಅದು ವೈಯಕ್ತಿಕವಾಗಿ, ಸಂಸ್ಥೆ ಪರವಾಗಲ್ಲ. ಸೊ ಇಷ್ಟು ಉದಾತ್ತ ಮನೋಭಾವ ಇರುವಂಥವ್ರು. ಮತ್ತು ಅವ್ರ ಏಜು ನಾನು ಫಸ್ಟಿಗೆ ಭೇಟಿ ಮಾಡಿದಾಗ ಮೋಸ್ಟ್ಲಿ ಒಂದು 50-52 ಇರಬೇಕೇನೋ, 55 ಇರಬೇಕೇನೋ ಅಂದ್ಕೊಂಡಿದ್ದೆ. ಆಮೇಲೆ ಗೊತ್ತಾಯ್ತು ಅವ್ರದ್ದು ಏಜ್ ಎಷ್ಟು ಅಂತ. ಸೊ ಅವ್ರು ಇನ್ನೂ 100 ಕಾಲ ಚೆನ್ನಾಗಿ ಬಾಳಲಿ. ಅವರಿಂದ ಈ ಥರ ಕರ್ನಾಟಕನೇ ಇಡೀ ದೇಶನೇ ತಿರುಗಿ ನೋಡುವಂತಹ ಒಂದು ಜಿಲ್ಲಾ ಮಟ್ಟದ DCC ಬ್ಯಾಂಕ್ ಇಷ್ಟು ದೊಡ್ಡ ಮಟ್ಟದಲ್ಲಿ ಬೆಳೆದಿದೆ ಅಂತಂದರೆ ಅದಕ್ಕೆ ಅವರ ಸೇವೆ ಕೊಡುಗೆ ಬಹಳ ಇದೆ ಅಂತ ನಾನಾದರೂ ತಿಳಿದಿದ್ದೀನಿ. ಸುಮಾರು 100 ವರ್ಷಗಳ ಇತಿಹಾಸ, 100 ಬ್ರ್ಯಾಂಚ್ಗಳು, 4-6 ಜಿಲ್ಲೆಗಳಲ್ಲಿ ಇದರ ಒಂದು ಪ್ರೆಸೆನ್ಸು. ಇಷ್ಟು ದೊಡ್ಡ DCC ಬ್ಯಾಂಕು ನಿಜವಾಗ್ಲೂ ದಕ್ಷಿಣ ಕನ್ನಡದಲ್ಲಿ, ಅದು ಮಂಗಳೂರಿನಲ್ಲಿದೆ ಅನ್ನುವಂಥದ್ದು, ಆ ಒಂದು ಸಂಸ್ಥೆ ಜೊತೆ ನನಗೆ ಒಡನಾಟ ಇದೆ ಅನ್ನುವಂಥದ್ದು ಭಾಳ ಖುಷಿಯ ವಿಚಾರ. ಮತ್ತು ನಮ್ಮ ಶಾಸಕರಾಗಿರುವಂಥ ವೇದವ್ಯಾಸ್ ಕಾಮತ್ ಅವರು ಹೇಳ್ತಾಯಿದ್ರು. ಸೊ ನಾನು ಆ ಎಲ್ಲ ಮೀಟಿಂಗ್ಗಳಲ್ಲಿ, ಆ ಸಂದರ್ಭಗಳಲ್ಲಿ ವಿಟ್ನೆಸ್ ಆಗಿದ್ದೆ. ಕೋವಿಡ್ ಸಂದರ್ಭದಲ್ಲಿ ಯಾವ ರೀತಿ SCDCC ಬ್ಯಾಂಕು ಸಹಕರಿಸ್ತು ಅನ್ನೋಂಥದ್ದನ್ನು ನಾನು ಪರ್ಸ್ನಲಿ ವಿಟ್ನೆಸ್ ಮಾಡಿದ್ದೀನಿ. ಮತ್ತು ಈ ಒಂದು ಕಾರ್ಯಕ್ರಮಕ್ಕೆ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಇಲ್ಲಿ ಬಂದಿರೋರೇ ಈ ಒಂದು ಸಂಸ್ಥೆಯ ಯಶಸ್ಸೇನು ಅನ್ನೋಂಥದ್ದನ್ನು ಹೇಳ್ತೀರಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಈ ಸಂಸ್ಥೆ ಇನ್ನೂ ದೊಡ್ಡದಾಗಿ ಬೆಳೀಲಿ. ಇಡೀ ಕರ್ನಾಟಕ ಪೂರ್ತಿ ನಾನು ಕೇಳಿದೆ, ಸರ್ ಚಿತ್ರದುರ್ಗದಲ್ಲಿ ಬ್ರ್ಯಾಂಚ್ ಇದೆಯಾ ನಿಮ್ಮದು ಅಂತ. ಅದಕ್ಕಿಲ್ಲ ಸರ್, ಏನಾದರೂ ಕೆಲಸ ಇದ್ದರೆ ಹೇಳಿ, ನಮ್ಮವ್ರು ಸ್ನೇಹಿತರಿದ್ದಾರೆ ಅಲ್ಲಿ ಅಂತ. ನಿಮ್ಮ ಸ್ನೇಹಿತರು ಬೇಡ ಸರ್, ನಿಮ್ಮ ಸಂಸ್ಥೆಯಿಂದಲೇ ಚಿತ್ರದುರ್ಗದಲ್ಲೂ ಕೂಡ ನಾವು ನಾಳೆ ದಿನ ಲೋನ್ಗಿಂತ ತಗೊಳ್ಳೋ ಅಂಥ ದಿನಗಳು ಬರಲಿ ಅಂತ ನಾನಾದರೂ ಆಶಿಸ್ತೀನಿ. ಮತ್ತು ಈ ಭಾಗ ಏನಿದೆ ದಕ್ಷಿಣ ಕನ್ನಡ ಮಂಗಳೂರು ಒಂದು ಎಂಟರ್ಪ್ರಿನರ್ಶಿಪ್ಪಿಗೆ ಬಹಳ ಹೆಸರುವಾಸಿಯಾಗಿರುವಂತಹ ಜಾಗ. ಇಲ್ಲಿರೋ ಪ್ರತಿಯೊಬ್ಬರಲ್ಲೂ ಒಬ್ಬ ಉದ್ಯಮಿ ಇದ್ದಾನೆ, ಪ್ರತಿಯೊಬ್ಬರಲ್ಲೂ ಒಬ್ಬ ಇಂಡಸ್ಟ್ರಿಯಲಿಸ್ಟ್ ಇದ್ದಾನೆ, ಪ್ರತಿಯೊಬ್ಬರಲ್ಲೂ ಒಂದು ಹಾಸ್ಪಿಟಾಲಿಟಿ ಸರ್ವಿಸ್ ಸೆಕ್ಟ್ರು ಮಾಡೋಂಥದ್ದು. ಯಾಕೆಂದರೆ ಈ ಭಾಗದ ಮಣ್ಣಿನಲ್ಲಿ, ಈ ಭಾಗದ ಜನರ ರಕ್ತದಲ್ಲಿ ಆ ಒಂದು ಗುಣಗಳಿದ್ದಾವೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಈ ಒಂದು ಭಾಗದಲ್ಲಿ ಸುಮಾರು 2 ವರ್ಷಗಳ ಕಾಲ ನನಗೆ ಇಲ್ಲಿ ಸಾಕಷ್ಟು ಡೆವಲಪ್ಮೆಂಟ್ಸ್ ಆಯಿತು, ಲಾ ಆ್ಯಂಡ್ ಆರ್ಡರ್ ಪಾಯಿಂಟ್ ಆಫ್ ವ್ಯೂ ಇರೋವಂಥದ್ದು. ಆ ಎಲ್ಲ ಸಂದರ್ಭದಲ್ಲಿ ನನಗೆ ಹಿರಿಯ ಅಧಿಕಾರಿಗಳಿರ್ಬೋದು, ಮಾಧ್ಯಮ ಮಿತ್ರರಿರ್ಬೋದು, ಅಥವಾ ನಮ್ಮ ಕಲೀಗ್ಸ್ ಇರ್ಬೋದು, ಎಲ್ಲರೂ ಏನು ಮಂಗಳೂರಲ್ಲಿ ಏನಾಗ್ತಿಲ್ಲ, ಮಂಗಳೂರಲ್ಲಿ ಏನಾಗ್ತಿಲ್ಲ, ಮಂಗಳೂರಲ್ಲಿ ಏನಾಗ್ತಿಲ್ಲ. ಯಾವುದೇ ಬೆಳವಣಿಗೆ ಆದರೂ ಮಂಗಳೂರಿಂದ ಪ್ರಾರಂಭ ಆಗಬೇಕು ಅನ್ನೋಂಥದ್ದು ಎಲ್ಲರ ನಿರೀಕ್ಷೆ. ಆದರೆ ಮಂಗಳೂರು ಇಷ್ಟು ಶಾಂತವಾಗಿರಲಿಕ್ಕೆ ಮಂಗಳೂರಿನ ಪ್ರತಿಯೊಬ್ಬರು ಕೂಡ ಕಾರಣ ಅಂತ ಈ ಒಂದು ವೇದಿಕೆ ಮುಖಾಂತರ ನನ್ನ ಧನ್ಯವಾದಗಳನ್ನು ಅರ್ಪಿಸ್ತಾ, ಸುಮಾರು 2 ವರ್ಷಗಳ ಕಾಲ ಇಲ್ಲಿ ಅತ್ಯಂತ ಸುಸೂತ್ರವಾಗಿ ಯಾವುದೇ ಒಂದು ಸಣ್ಣ ಘಟನೆಗೂ ಅವಕಾಶ ಆಗದೆ ನಮಗೆ ಕೆಲಸ ಮಾಡಲಿಕ್ಕೆ ಸಹಕರಿಸಿರೋ ಎಲ್ಲರಿಗೂ ನಾನು ಧನ್ಯವಾದಗಳನ್ನ ಅರ್ಪಿಸ್ಲಿಕ್ಕೆ ಇಷ್ಟಪಡ್ತೇನೆ. ಏಕೆಂದರೆ ಇದರಲ್ಲಿ ಆಲ್ಮೋಸ್ಟ್ 4-6 ಜಿಲ್ಲೆಗಳು ಕವರ್ ಆಗಿಬಿಡ್ತಾವೆ. ನನಗೆ ಧನ್ಯವಾದ ಅರ್ಪಿಸಿದರೆ ಪ್ರತಿಯೊಬ್ಬರು ಅರ್ಪಿಸ್ದಂಗೆ ಇಷ್ಟು ದೊಡ್ಡ ವೇದಿಕೆ ಮೋಸ್ಟ್ಲಿ ನನಗೆ ಮತ್ತೆ ಸಿಗಲಿಕ್ಕಿಲ್ಲ. ಹಾಗಾಗಿ ಪೂಜ್ಯರಲ್ಲಿ ಮತ್ತೊಮ್ಮೆ ಆಶೀರ್ವಾದವನ್ನು ಬೇಡುತ್ತಾ, ವೇದಿಕೆ ಮೇಲಿರುವ ಎಲ್ಲ ಗಣ್ಯರಿಗೂ ಹಾಗೂ ಇಲ್ಲಿ ನೆರೆದಿರುವಂಥ ಎಲ್ಲರಿಗೂ ನನ್ನ ಧನ್ಯವಾದಗಳನ್ನ ಅರ್ಪಿಸ್ತಾ ನನ್ನ ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಮಾತು ಬಂದುಲೆ ಇನ್ನು ಬಾರಿ ಒಂಜಿ ಖುಷಿದ ಸಂದರ್ಭ ಯಾಕಂದ್ರೆ ಇನಿ ಈಗ 2ನೇ ಸರ್ತಿ ತಿಕ್ಕೊಂಡು ಒಂಜಿ ಸಂದರ್ಭ ಎಂದು ಲಾಸ್ಟ್ ಟೈಮ್ ಉಡುಪಿ ಸ್ವಾಮೀಜಿ ಒಂಜಿ ಪಂಡೇರು ರಾಜೇಂದ್ರ ಕುಮಾರ್ ಬಂಡ ಅದು ಯಂಗ್ ಅಂತ ಬಂದು ಬೇಗಂಡ ಯಾನರೇನು ತೂಪು ನಿಂಚಿನಂಡ ಆಂಗ್ರಿ ಯಂಗ್ ಮ್ಯಾನ್ ಅಂತ ಬಂದು ಅಮಿತಾಬ್ ಬಚ್ಚನ್ ಲೆಕ್ಕ ನಮ್ಮ ಹಾಲಿವುಡ್ ಆರಿ ರೋಲ್ ಮಾಡೆಲ್ ಬ್ಯಾಂಕಿಂಗ್ ಕ್ಷೇತ್ರ ಎನ್ನ ಟೈಮ್ 1970s ಅವಾಗ ಎಂಗ್ಲೆಗೆ ಸುಬ್ರಹ್ಮಣ್ಯ ಶೆಟ್ಟರ್ನ ಮಸ್ತ್ ಎಂಗ್ಲೆಗೆ ಕೊಡೋದಿದ್ದೇವೆ ಆ ರೋಲ್ ಮಾಡೆಲ್. ವಿಜಯ ಬ್ಯಾಂಕ್ ದವರು, ಸಿಂಡಿಕೇಟ್ ಬ್ಯಾಂಕ್, ಮಸ್ತ್ ಬೇತೆ ಬೇತೆ ಬ್ಯಾಂಕ್ಸ್ ಬರ್ತಾನೆ. ರಾಜೇಂದ್ರ ಕುಮಾರ್ ಆರ್ ಕೋಆಪರೇಟಿವ್ ಬ್ಯಾಂಕಿಂಗ್ ಸೆಕ್ಟರ್ ಒಂಜಿ ರೆವಲ್ಯೂಷನ್ ಬಂದಿ. ಆ ಒಂದು ರೆವಲ್ಯೂಷನ್ ಮಲ್ತದ್ದು ಆಲ್ಮೋಸ್ಟ್ ಇನಿ
ಮೋರ್ ದನ್ 150 ಬ್ರಾಂಚಸ್ ಉಂಟು ನಮ್ಮ ಇಡೀ ದಕ್ಷಿಣ ಕನ್ನಡ ಉಡುಪಿ ಡಿಸ್ಟ್ರಿಕ್ಟ್ ಬೇರೆ ಬೇರೆ ಸ್ಟೇಟ್ಸ್ ಫೆಡರೇಷನ್ಗೆ ಸೆಕೆಂಡ್ ಟೈಮ್ ಆಪುನ ಮಂಗಳೊಂದು ವಿಷಯ ಬೇಕಾದ್ರೆ ಕೈಂಡ್ನೆಸ್ ಇಂಜಿನಿಯರ್ ಬಂದ ಮಾತಾಡಲಿ ಇನಿ ಒಂಜಿ ರೂರಲ್ ಬ್ಯಾಂಕಿಂಗ್ ಸೆಕ್ಟರ್ ಮಾತಲ್ಲ ಒಂಜಿ ಮಸ್ತ್ ಫ್ಯಾಮಿಲೀಸ್ ಎಂಪ್ಲಾಯೀಸ್ ಆ ಬ್ಯಾಂಕ್ ರೂಲರ್ ಅಂಚನೆ ಪ್ಯಾರಲಿ ಒಂಜಿ ಪಣ ಆಪುಡು ದಾಗಂಡ ಡಾಕ್ಟರ್ ವಿಜಯನಗರ್ ದಾಗಂಡ ಇನ್ನ ಕ್ಲೋಸ್ ರಿಲೇಟಿವ್ ಡಾಕ್ಟರ್ ಜೀವರಾಜ್ ಅಲ್ವಾ ಇನ್ನು ಇತ್ತೆ ತೀರ್ಪೋತಾರೆ ನನ್ನ ಕ್ಲಾಸ್ಮೇಟ್ ನಾನು ಫಸ್ಟ್ ಟೈಮ್ ನಾನು ಆವಾಗ ಸೈಂಟ್ ಅವೇಷನ್ಸ್ ಪ್ರೆಸಿಡೆಂಟ್ ಆಗಿದ್ದೆ ಆಲ್ ಕಾಲೇಜ್ ಪ್ರೆಸಿಡೆಂಟ್ ಪಿ ಜಿ ಸ್ಟೂಡೆಂಟ್ ಪ್ರೆಸಿಡೆಂಟ್ ಆನಾಗ ನಾನು ಫಸ್ಟ್ ಟೈಮ್ ಒಂಜಿ ಬಂಡೆ ಇಂಜಿನ ಅರೇಂಜ್ ಹೋಗಿ ಮೀಟ್ ಆವಡ್ ಬಂದು ಇನ್ನು ರೂರಲ್ ಡೆವಲಪ್ಮೆಂಟ್ ಒಂದು ಸೋಷಿಯಲ್ ರಿಫಾರ್ಮಿಸ್ಟ್ ಬಂದ ಒಂಜಿ ಪ್ಯಾನಲ್ ಬಂದ ಬೇಗಂಡ ಇನಿ ರಾಜೇಂದ್ರ ಕುಮಾರ್ ಅವಾರ್ಡು ಇನಿ ಡಾಕ್ಟರ್ ವೀರೇಂದ್ರ ಅವಾರ್ಡು ಇನಿ ಅಭಯ್ ಚಂದ್ರ ಚೈನ್ ಬೇಗಂಡ ನಾನು ಆ ಟೈಮ್ ಬಿಡ್ಲ ಈ ಮೂರು ಚೈನ್ ನಾನು ತೂನಾಗ ಬೇಗಂಡ ಆರಲ್ಲ ಒಂದು ಸ್ಪಿರಿಟಲ್ ಚೈನ್ ಆರು ನಾನ್ ಕರಪ್ಟ್ ಒಂಜಿ ಒನ್ ಆಫ್ ದ ಬೆಸ್ಟ್ ಪೊಲಿಟಿಷಿಯನ್ಸ್ ಮನೋದು ಹೆಂಗೆ ಯಾನ್ ಕಾಲೇಜ್ ಟೈಮ್ ತೂತಿನ ಹೆಂಗೆ ಆ ಟೈಮ್ ಬಿಡ್ಲ ಉಲ್ಲೇಖ ಮಾಡ್ಬಿಡ ಡಾಕ್ಟರ್ ದೇವಿಪ್ರಸಾದ್ ಶೆಟ್ಟರ್ ಎನ್ನ ಟೈಮ್ ಬಿಡ ಆರ್ಲ ಕಾಲೇಜ್ ಹೋರಾಟ ಮಲ್ಲ ಒಂಜಿ ರೆವಲ್ಯೂಷನ್ ಪಾರ್ಟ್ ಬಂದಿದ್ದಾರೆ ಯಾಕಂದ್ರೆ ಇನಿ ಇಂಡಸ್ಟ್ರಿ ಬರೋಡಂಡ ಇದರಿಂದ ಇಂಡಸ್ಟ್ರಿ ಜಾಬ್ಸ್ ತಿಕ್ಕೋಡಂಡ ಮಾಡ್ತಾರೆ ಭಾರಿ ಮೇಲೆ ಗಲಾಟೆ ಇನ್ನೇ ನೇಪುಂಟು ದೇವಿಪ್ರಸಾದ್ ಏನ್ಲ ಲಾಕೌಟ್ ಸಂದರ್ಭ ಡಿಸಿನ ಚೇಂಬರ್ ಫಸ್ಟ್ ಟೈಮ್ ಹಿಸ್ಟ್ರಿ ಡಿಸ್ಟ್ರಿಕ್ಟ್ ಏರ್ ಲಾಕ್ ಮಲ್ತು ಪಯರ್ ಹೆಂಗೆ ಆ ಟೈಮ್ ಲಾಕ್ ಮಲ್ತ ಇನಿ ರಾಜೇಂದ್ರ ಕುಮಾರ್ ಒಟ್ಟಿಗೆ ಡಾಕ್ಟರ್ ದೇವಿಪ್ರಸಾದ್ ಶೆಟ್ಟಿನ ಒಂಜಿ ಆರು ಬೇತೆ ಬೇತೆ ಟೀಮ್ ಉಂಡು ಬಟ್ ಆರು ಮಲ್ಲ ಒಂಜಿ ಕೊಡುಗೆ ಅಂತ ಬನ್ನೋಲಿ ಏನ್ ಡೈನಾಮಿಕ್ ಒಂದು ಲೀಡರ್ ಮಾತಾಕ್ಷೇತ್ರ ಲೀಡರ್ ಅಂಚೆನೆ ಇಂಜಿನ ಭಾರಿ ಖುಷಿ ಒಂದುಂಡು ಇನಿ ಇದು ಮಾತ ಸೇರ್ದು ಇನಿ ಈ ಒಂದು ಪ್ರೋಗ್ರಾಮ್ ಭಾರಿ ಎಡ್ಡೆ ಟೀಮಿನ ಒಂದಿಲ್ಲಾರು ಅಂಚೆನೆ ಆಲ್ಮೋಸ್ಟ್ 8,000 crores ಬಿಟ್ಟ ಒಂಜಿ ಟರ್ನ್ ಓವರ್ ಉಂಟು SCB ಬ್ಯಾಂಕ್ದ ಅವ್ರ ರೆಕಾರ್ಡ್ ಯಾಕಂದ್ರೆ ಗುಜರಾತ್ ಕಾಂಪಿಟೇಟಿವ್ ಮೂವ್ಮೆಂಟ್ ಗುಜರಾತ್ ಸ್ಟಾರ್ಟ್ ಆತೀನಿ ಕಾಂಪಿಟೇಟಿವ್ ಮಿನಿಸ್ಟರ್ ಅಪ್ಪ ಅಮಿತ್ ಶಾ ಮಾತ್ರ ಆದಿತ್ಯರು ಬಟ್ ಕರ್ನಾಟಕಡು ಒಂಜಿ ಡಾಕ್ಟರ್ ರಾಜೇಂದ್ರ ಕುಮಾರ್ ಮಲ್ತಿನ ಒಂದು ರೆವಲ್ಯೂಷನ್ ఆయన ప్యానల్ ఇచ్చింది పనులు ఆయన అంతేనే నేను ఇంచిప ఇండస్ట్రీస్ మినిస్టర్ మీటాంగ ఆయన మురుగేష్ నిరాజన్ పన్నాಗ ಆರ್ನ ಭಾರಿ ಇನ್ನು ಮಾಡ್ತಾರೆ ಯಾಕಂಡ ಇಂಕಲು ಗೌತಮ್ ಅದಾನಿನ ಒಂಜಿ ಮೀಟ್ ಆಪನ ಸಂದರ್ಭ ಆಯ್ತು ಇಂಕಲ್ ಚೇರ್ಮನ್ ಅಪ್ಪಾಗ ಒಂದು ಉಲ್ಲೇಖ ಮಾಡ್ತಾರೆ ಎಂಚಿನ ಕೋಆಪರೇಟಿವ್ ಒಂಜಿ ಬ್ಯಾಂಕಿಂಗ್ ಸೆಕ್ಟರ್ ಗುಜರಾತ್ ಇಂಚ ಉಂಟು ಐನ್ ದಕ್ಷಿಣ ಕರ್ನಾಟಕ ನಮ್ಮ ಉಡುಪಿ ಡಿಸ್ಟ್ರಿಕ್ಟ್ ಅಂಚೆನೆ ಹೋಲ್ ಆಫ್ ಕರ್ನಾಟಕ ಒಂಜಿ ರೆವಲ್ಯೂಷನ್ ಮಾಡ್ತಿನ ಒಂಜಿ ಕ್ರಾಂತಿ ಮಂಡಾವು ಡಾಕ್ಟರ್ ರಾಜೇಂದ್ರ ಕುಮಾರ್ ಬಂದು ಭಾರಿ ಹೆಮ್ಮೆ ಹಾಕೊಂಡು ಯಾಕಂದ್ರೆ ಇನಿ ಒಂಜಿ ಎಜುಕೇಶನ್ ಒಂಜಿ ನಿತೂನಗ ಇನಿ ಗೌತಮ್ ಅದಾನ 7% ಡ್ರಾಪ್ ಔಟ್ ಇನ್ ನಂಬರ್ 2 ಇನ್ ದ ವರ್ಲ್ಡ್ ರಾಜೇಂದ್ರ ಕುಮಾರ್ ಎಜುಕೇಶನ್ ಮಲ್ಲ ಎಜುಕೇಶನ್ ಲತ್ತು ಬಟ್ ಟಾಪ್ ಮೋಸ್ಟ್ ಬ್ಯಾಂಕರ್ ಆಯರ್ ಸೇಮ್ ಸುನಿಯನ್ ಶೆಟ್ಲ್ ಅಂಚೆನೆ ಭಾರಿ ಮಲ್ಲ ಎಜುಕೇಶನ್ ಇಚ್ಚಾಂಡ್ ಮಲ್ಲ ಬ್ಯಾಂಕರ್ ಆದಿತ್ತಾರೆ ಅಂಚೆನೆ ರಾಜೇಂದ್ರ ಕುಮಾರ್ಲ ಒಂಜಿ ಹಿಸ್ಟಾರಿಕ್ ಒಂಜಿ ಮೂವ್ಮೆಂಟ್ ಮಾಡ್ತಿದ್ದಾರೆ ನಡೆ ನಮ್ಮ ಡಿಸ್ಟ್ರಿಕ್ಟ್ ಅದಕ್ಕೆ ಏಪಲ ಒಂದು ಶ್ರೇಯಸ್ತಿಕ್ಕಾಡು ಅಂಚೆನೆ ದೇವರ ಅದಕ್ಕೆ ಬ್ಲೆಸ್ ಮಾಡ್ಬಾರ್ದು ಬಂದು ಎಲ್ಲ ಪಾತ್ರ ಮುಕ್ತಾಯ ಮಾಡ್ತಿದ್ದಿಲ್ಲ. ಜೈ ಹಿಂದ್, ಜೈ ಕರ್ನಾಟಕ. ಥ್ಯಾಂಕ್ಸ್. ಹಲವಷ್ಟು ಸಮ್ಮಾನಗಳನ್ನ, ಹಲವಷ್ಟು ಸಾಧನೆಗಳನ್ನ, ಹಲವಷ್ಟು ಪ್ರಶಸ್ತಿಗಳನ್ನ ರಾಷ್ಟ್ರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪಡೆದುಕೊಂಡವರು ಮತ್ತು ಪುರಸ್ಕೃತರಾದವರು ಡಾಕ್ಟರ್ ಎಂ.ಎನ್. ರಾಜೇಂದ್ರ ಕುಮಾರ್ ಅವರು. ಆದರೆ ಈ ಹೊತ್ತಿನ ಸಂಭ್ರಮಕ್ಕೆ ಅದೊಂದು ವಿಶೇಷ ಅರ್ಥವಿದೆ. ಕರ್ನಾಟಕ ಸಹಕಾರ ಮಾರಾಟ ಮಂಡಳಿಯ 2ನೇ ಅವಧಿಯ ಅಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆಯಾದ ಕ್ಷಣಕ್ಕಿಂತ ಪೂಜನೀಯರ ಕಾವಂದರ ಉಪಸ್ಥಿತಿಯಲ್ಲಿ ಸನ್ಮಾನ ಸ್ವೀಕರಿಸಿದ ಅವಿಸ್ಮರಣೀಯ ಕ್ಷಣಗಳು ಅವರದ್ದು. ಅಭಿವಂದನೆಯನ್ನು ಸ್ವೀಕರಿಸಿದ ರಾಜೇಂದ್ರ ಕುಮಾರ್ ಅವರ ಮನದ ಮಾತುಗಳಿಗಾಗಿ ಈ ವೇದಿಕೆ ಮತ್ತು ವೇದಿಕೆ ಮುಂಭಾಗದಲ್ಲಿರುವ ನಾವೆಲ್ಲ ಕಾತರಾಗಿದ್ದೇವೆ. ಡಾಕ್ಟರ್ ಎಂ.ಎನ್. ನಾನು ಮೊದಲನೇದಾಗಿ ಹೇಳುವುದಕ್ಕೆ ನಾನಿಷ್ಟು ಮೇಲೆ ಬರಲಿಕ್ಕೆ ಕಾರಣ ಧರ್ಮಸ್ಥಳದ ಧರ್ಮಾಧಿಕಾರಿ ವೀರೇಂದ್ರ ಹೆಗ್ಡೆಯವರು ಅಂತ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೆ. ಕಾರಣ ಇದೆ, ಸುಮ್ಮನೆ ವೇದಿಕೆಯಲ್ಲಿದ್ದಾರೆ ಅಂತ ಹೇಳಿದರೆ ಇವತ್ತಿನ ದಿವಸದಲ್ಲಿ ನಾವು ಅವರನ್ನು ಹೊಗಳುವಂಥ ದಿವಸ ಹಾಗಲ್ಲ. ನನಗೆ ಜೀವನದಲ್ಲಿ ಒಂದು ಶಿಸ್ತು, ಸಮಯಕ್ಕೆ ಸರಿಯಾಗಿ ಯಾವುದೇ ಕೆಲಸವನ್ನು ಮಾಡಬೇಕನ್ನುವಂಥದ್ದನ್ನು ನಾನು ಕಲಿತಿದ್ರೆ ಅವರಿಂದ ಕಲಿತಿದ್ದೇನೆ. ಮತ್ತು ದಿವಸ ಬೆಳಗ್ಗೆ ಎದ್ದು ನಾನು ಮನೆಯಲ್ಲಿ ಇದ್ದರೆ ಅವರ ಹೆಸರನ್ನು ನೆನಪಿಸ್ಕೊಂಡು ಅವರಿಂದ ಆಶೀರ್ವಾದ ಬೇಡ್ತಾ ಇರ್ತೀನಿ. ಇದು ಮಾತ್ರ ಅಲ್ಲ, ನಾನು ಹಲವು ಸಲ ನನ್ನ ಸಮಸ್ಯೆ ಬಂದಾಗ ಅವರಲ್ಲಿ ಹೋಗಿ ಹೇಳಿದ್ದೆ.
ಒಂದ್ಸಲ ನನಗೊಂದು ದೆಹಲಿಯಲ್ಲಿ ಒಂದು ಅವಕಾಶ ಬಂದಿತ್ತು, ದೊಡ್ಡ ಹುದ್ದೆ ಸಿಕ್ಕಿತ್ತು, ಕೊಡ್ತೀನಿ ಹೇಳುವಾಗ ನಾನು ಅವರಲ್ಲಿ ಹೋಗಿ ಕೇಳಿದೆ, ಏನು ಮಾಡಬೇಕು ಹೇಳಿದ್ರು. ಆಗ ಹೇಳಿದರು, ನೀನು ದೆಹಲಿಯನ್ನು ಬಿಟ್ಟು ಬಿಡು, ಸುರಿಗೆ ಬುಡಗಟ್ಟಿ ಮಾಡಿಕೊಳ್ಳು, ಬುಡಗಟ್ಟಿ ಇದ್ರೆ ಮಾತ್ರ ನಿನಗೆ ಮೇಲೆ ಹೋಗ್ಲಿಕ್ಕೆ ಆಗ್ತದೆ ಅನ್ನುವಂಥ ಮಾತನ್ನು ಹೇಳಿದವರು ಸನ್ಮಾನ್ಯ ವೀರೇಂದ್ರ ಹೆಗ್ಗಡೆ ಅವರು. ನಾನು ಹಿಂದೆ ಕೂಡ ಬಾಗಲಕೋಟೆ ಜಿಲ್ಲೆಗೆ ಹೋದಾಗ ಕೂಡ ಅವರನ್ನು ನಾನು ಅಭಿನಂದಿಸಿದ್ದು, ಹೇಳಿದ್ದು ಎಲ್ಲ ಮಾತನಾಡುವ ದೇವರಿದ್ದರೆ ನಮ್ಮ ಜಿಲ್ಲೆಯಲ್ಲಿ ಅಥವಾ ನಮ್ಮ ರಾಜ್ಯದಲ್ಲಿ ಇರುವವರು ಒಬ್ಬರೇ ಇದ್ದರೆ ಡಾಕ್ಟರ್ ವೀರೇಂದ್ರ ಹೆಗ್ಗಡೆ ಅವರು. ನಾವಿವತ್ತು ಇಷ್ಟು ಎತ್ತರಕ್ಕೆ ಬೆಳೀಲಿಕ್ಕೆ ಕಾರಣ ನೀವು ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ. ನಾನು ನನ್ನಿಂದ ಏನೂ ಆಗುವುದಿಲ್ಲ, ನಾನು ಅನ್ನುವಂಥ ಶಬ್ದ ಯಾರು ಉಪಯೋಗಿಸ್ತಾರ ಅವನು ಯಾವತ್ತೂ ಮೇಲೆ ಬರುವುದಿಲ್ಲ. ನಾನು ಅನ್ನುವಂಥದ್ದನ್ನು ಬಿಟ್ಟು ನಾವು ಎಲ್ಲ ಸೇರಿ ಎಲ್ಲ ಕೆಲಸವನ್ನು ಮಾಡಿದಾಗ ಮಾತ್ರ ನಾವು ಬೆಳೀಲಿಕ್ಕೆ ಸಾಧ್ಯತೆ ಇದೆ. ಇವತ್ತು ನಾನು ನನ್ನ ಪ್ರಾರಂಭದ ಬದುಕನ್ನು ಕಂಡ್ರೆ ನಾನು ಇಷ್ಟು ಮೇಲಕ್ಕೆ ಏರ್ತೀನಿ, ಈ ಹುದ್ದೆಗಳಿಗೆ ಬರ್ತಿದ್ದೆ ಅನ್ನುವಂಥದ್ದನ್ನು ನಾನು ಎಣಿಸಲಿಲ್ಲ. ನಾನು SLC ಆದಾಗ ಈ ಓದಿನಿಂದ ಕಲಿತು ಹೆಚ್ಚು ಆದಾಯ ಗಳಿಸುವುದಕ್ಕಿಂತ ವ್ಯವಹಾರ ಮಾಡಿ ಗಳಿಸ್ಬೋದು ಅನ್ನುವಂಥದ್ದನ್ನು ನಾನು ಮನಗಂಡೆ. ಆ ರೀತಿಯಾಗಿ ವ್ಯವಹಾರದಲ್ಲಿ ಸೇರಿಕೊಂಡೆ. ಆವಾಗ ನನ್ನ ತೋಟ, ನಮ್ಮ ಮನೆಯವರ ಹಿರಿಯರ ತೋಟ ಎಲ್ಲ ವಾರಂಗದಲ್ಲಿತ್ತು. ವಾರಂಗದ ಸೊಸೈಟಿಯಲ್ಲಿ ಸೇರಿಕೊಂಡು ಇದರಲ್ಲೇ ಯಾಕೆ ಮುಂದೆ ಅವರಿರಬಾರ್ದು ಅನ್ನುವಂಥ ಚಿಂತನೆಯನ್ನು ಮಾಡಿದೆ. ಆವಾಗ ನನಗೆ ಸಿಕ್ಕಿದವರು ಅಮರ್ನಾಥ್ ಶೆಟ್ಟರ್ ಅವರು. ಮೊದಲನೇದಾಗಿ ನನಗೆ PLD ಬ್ಯಾಂಕಿನ ಅಧ್ಯಕ್ಷ ಸ್ಥಾನ, ಪ್ರಥಮ ನಿರ್ದೇಶಕನಾದಾಗಲೇ ಅಧ್ಯಕ್ಷ ಸ್ಥಾನ ಸಿಕ್ಕಿತ್ತು. ಅದರ ನಂತರ ಆವಾಗ ಒಂದು ಕಾನೂನಿತ್ತು, 6 ವರ್ಷಕ್ಕಿಂತ ಹೆಚ್ಚು ಕಾಲ ಯಾವುದೇ ಹುದ್ದೆಯಲ್ಲಿ ಸಹಕಾರಿಗಳು ಮುಂದುವರಿಬಾರ್ದು ಅನ್ನಂತ. 6 ವರ್ಷ ಆದಾಗ TAPCMSನ ಅಧ್ಯಕ್ಷನಾದ ಕಾರ್ಯಕ್ರಮ. ಅದಾದಾಗ ನನಗೆ ಇಲ್ಲಿ ಶಂಭು ಶೆಟ್ಟರು, ಉಡುಪಿಯ ಶಂಭು ಶೆಟ್ಟರು ಕರ್ಕೊಂಡು ಬಂದು ಇಲ್ಲಿಯ ನಿರ್ದೇಶಕನನ್ನಾಗಿ ಮಾಡಿದರು. ನಿರ್ದೇಶಕನಾಗಿ ಮಾಡಿದ ನಂತರ ಅವರಿಗೂ ಕೂಡ 6 ವರ್ಷ ಆದಾಗ ಅವರು ಹುದ್ದೆ ಬಿಡಬೇಕಿತ್ತು. ಅವರು ನನಗೆ ಒತ್ತಾಯ ಮಾಡಿ ಜಿಲ್ಲಾ ಬ್ಯಾಂಕಿನ ಅಧ್ಯಕ್ಷನಾಗುವಂತ ಹೇಳಿದರು. ಅದರ ಜೊತೆಗೆ ಆಗ ಕರ್ನಾಟಕದ ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದವರು ಸನ್ಮಾನ್ಯ ವೀರಪ್ಪ ಮೊಯ್ಲಿಯವರು, ಅವರು ಒತ್ತಡವನ್ನು ಹಾಕಿದರು. ಆಗ ನಾನು ಬಹಳ ಕಷ್ಟದಿಂದ ಯಾಕೆ ಹೇಳಿದರೆ, ಇಂಥ ಹುದ್ದೆಗಳನ್ನು ಅಲಂಕರಿಸಿದಾಗ ನಮ್ಮ ವ್ಯವಹಾರ ಮಾಡಲಿಕ್ಕೆ ತೊಂದರೆ ಆಗ್ತದೆ. ಆದರೂ ಕೂಡ ಒಪ್ಪಿಕೊಂಡು ನಾನು ಆವತ್ತಿನಿಂದ ಇವತ್ತಿನವರೆಗೆ ಈ ಜಿಲ್ಲಾ ಬ್ಯಾಂಕಿನ ಅಧ್ಯಕ್ಷನಾದೆ. ಇದರ ಮಧ್ಯೆ 5 ವರ್ಷಗಳ ಕಾಲ FX ಬ್ಯಾಂಕಿನ ಅಧ್ಯಕ್ಷನಾಗಿ ಕೆಲಸ ನಿರ್ವಹಿಸುವಂಥ ಕೆಲಸವನ್ನು ಮಾಡಿದೆ. ಅದರ ನಂತರ ಹಿಂದೆ 17ನೇ ಇಸ್ವಿಯಿಂದ ಕರ್ನಾಟಕ ರಾಜ್ಯ ಸಹಕಾರ ಮಾರಾಟ ಮಹಾಮಂಡಲದ ಅಧ್ಯಕ್ಷನಾಗುವಂಥ ಅವಿರೋಧವಾಗಿ ಅಧ್ಯಕ್ಷನಾಗುವಂಥ ಅವಕಾಶ ನನಗೆ ಬಂತು. ಈ ಸಲ ಎಲ್ಲರೂ ಸೇರಿ ನಾನು ಹೇಳ್ತೇನೆ, ಯಾವುದೇ ಪಕ್ಷವಿಲ್ಲದೆ ನಾವು ಈ ಸಲ ಒಂದು ಗುಂಪನ್ನು ಮಾಡಿಕೊಂಡಿದ್ದೇವೆ. ಪಕ್ಷ ಇಲ್ಲ, ಜಾತಿ ಇಲ್ಲ, ಇನ್ನು ಜಾತಿ ಇದ್ರೆ ನಾನು ಹೋಗ್ತಿದ್ದೆ, ಜಾತಿ ಇಲ್ಲ, ಪಕ್ಷ ಇಲ್ಲ, ಎಲ್ಲರನ್ನು ಸೇರಿಸ್ಕೊಂಡು ಒಂದು ಗುಂಪನ್ನು ಮಾಡಿಕೊಂಡು ನಾವು ಮಹಾಮಂಡಲದ ಚುನಾವಣೆಯಲ್ಲಿ ಗೆದ್ದು ಅವಿರೋಧವಾಗಿ ಇವತ್ತು ಅಧ್ಯಕ್ಷನಾಗಲಿಕ್ಕೆ ಕಾರಣ ನಾವು ನಂಬಿದಂಥ ದೇವರುಗಳು ಮತ್ತು ನನಗೆ ಆಶೀರ್ವಾದ ಮಾಡಿದಂಥ ಧರ್ಮಸ್ಥಳದ ಧರ್ಮಾಧಿಕಾರಿ ಹೆಗ್ಡೆ ಅಂತ ಹೇಳಲಿಕ್ಕೆ ಸಂತೋಷ ಆಗ್ತದೆ. ನಾನಿವತ್ತು ಬೇಡ ಅಂತ ಹೇಳಿದ್ದೆ, ಆದರೆ ನನಗೆ ದೇವಪ್ರಸಾದ್ ಸಿದ್ದಿ ಮತ್ತು ಶಶಿಧರ ಎಲ್ಲರೂ ಸೇರಿ ಇಲ್ಲ ಕಾವಂದ್ರೆ ಬರ್ತಾರೆ ನಿಮಗೆ ಅಂತ ಹೇಳಿದಾಗ ನಾನು ತಪ್ಪಿಸೋದು ಸರಿಯಲ್ಲ, ಕಾವಂದ್ರ ಆಶೀರ್ವಾದ ತಪ್ಪಿಸ್ಕೊಂಡ್ರೆ ಮುಂದಕ್ಕೆ ನನಗೆ ಕಷ್ಟ ಆಗ್ತದೆ. ಅದಕ್ಕೋಸ್ಕರ ನಾನು ಇವತ್ತು ಒಪ್ಪಿಕೊಂಡು ಅವರ ಒಂದು ಆಶೀರ್ವಾದ ಪಡೆಯೋಕ್ಕೋಸ್ಕರ ಈ ಕೆಲಸವನ್ನು ನಾನು ಮಾಡ್ತಾ ಇದ್ದೇನೆ. ನಾವು ಮೊದಲನೇದಾಗಿ ನಾವು ಹೇಗೆ ಬೆಳೆದಿದ್ದೇವೆ, ಎಷ್ಟು ಎತ್ತರಕ್ಕೆ ಬೆಳೆದಿದ್ದೇವೆ ಅನ್ನೋದಕ್ಕಿಂತ ಹೇಗೆ ಬದುಕ್ತೇವೆ ಅನ್ನುವಂಥದ್ದು ಮುಖ್ಯ. ಕಾವಂಬರಿಗೆ ಗೊತ್ತಿದೆ, ನಮ್ಮ ಸಮಾಜದಲ್ಲಿ ಒಂದು ಮಾತಿದೆ, ಬದುಕಲು ಬಿಡು ಅನ್ನುವಂಥದ್ದು. ನಾವು ಬದುಕುವುದು ಮಾತ್ರ ಅಲ್ಲ, ನಮ್ಮನ್ನು ಬದುಕಿಸಿಕೊಳ್ಳೋದು ಮಾತ್ರ ಅಲ್ಲ, ನಾವು ಎತ್ತರಕ್ಕೆ ಬೆಳೆಯುವುದು ಮಾತ್ರ ಅಲ್ಲ,
ಇನ್ನೊಬ್ಬರನ್ನು ಬದುಕಿಸುವಂಥ ಕೆಲಸವನ್ನು ಮಾಡಬೇಕು. ಇನ್ನಷ್ಟು ಜನವನ್ನು ಬೆಳೆಸಿ ಸಮಾಜದಲ್ಲಿ ಇಂಥ ಹುದ್ದೆಗಳಿಗೆ ಅವಕಾಶ ಸಿಗುವಂಥ ಕೆಲಸವನ್ನು ಮಾಡಲಿಕ್ಕೆ ನಾವು ಕೆಲಸ ಮಾಡಬೇಕು. ಬರೀ ನಾವು ಬೆಳೆಯುವುದು ಮಾತ್ರ ಅಲ್ಲ. ಇವತ್ತು ನಾವು ಬೆಳೀತಾ ಇರ್ತೇವೆ. ಬೆಳೀತಾ ಇದ್ದಾಗ ಪೊಲೀಸ್ ಕಮಿಷನರು ಮತ್ತು ವೇದವ್ಯಾಸರು ಏನೋ ಹೇಳಿದರು, ನಮ್ಮ ಧರ್ಮ ಅದು. ನಾವು ಇನ್ನೊಬ್ಬರನ್ನು ಬದುಕಿಸುವುದು, ಇನ್ನೊಬ್ಬರಿಗೆ ಮೇಲೆ ಬರಲಿಕ್ಕೆ ಅವಕಾಶ ಮಾಡಿಕೊಡೋದು ಇದು ಧರ್ಮ. ಇದು ಧರ್ಮದಲ್ಲಿ ಕೆಲಸ ಮಾಡಿದರೆ ನಾವು ಯಾವತ್ತೂ ನಾವು ಮೇಲೆ ಬರಲಿಕ್ಕೆ ಸಾಧ್ಯತೆ ಇದೆ ಅನ್ನುವಂಥದ್ದನ್ನು ಹೇಳಿಕೊಂಡು ಇವತ್ತು ನಾವು ಯಾವುದೇ ಪಕ್ಷ, ನಾನು ಮುಖ್ಯವಾಗಿ ಈ ಹುದ್ದೆಗೆ ಆಯ್ಕೆ ಆದಾಗ ಕರ್ನಾಟಕ ರಾಜ್ಯದ ಸನ್ಮಾನ್ಯ ಗೌರವಾನ್ವಿತ ಮುಖ್ಯಮಂತ್ರಿಗಳನ್ನು ಅಭಿನಂದಿಸಿದ್ದೇನೆ. ಯಾಕೆಂತ ಹೇಳಿದರೆ ಇವತ್ತಿನ ದಿವಸದಲ್ಲಿ ಈ ರೀತಿಯಾಗಿ ಅವಕಾಶ ಸಿಕ್ಕುವುದು ಮಾಡಿಕೊಡುವುದು ಕಷ್ಟ. ಅದರ ಜೊತೆಗೆ ಸಹಕಾರಿ ಸಚಿವರಾದಂಥ ಸೋಮಶೇಖರ್ ಅವರು, ಎಲ್ಲ ಶಾಸಕರು ಆ ದಿವಸ ಮಂಗಳೂರಿನ ಹೆಚ್ಚಿನ ಶಾಸಕರು ಆ ದಿವಸ ಅಲ್ಲಿ ಬಂದಿದ್ದರು. ವೇದವ್ಯಾಸರು ಒಬ್ಬರು ಬರಲಿಲ್ಲ. ಅವರು ಆ ದಿವಸ ಮಂಗಳೂರಿನಲ್ಲಿದ್ದರು. ಅದಕ್ಕೋಸ್ಕರ ಇವತ್ತು ಬರಲೇಬೇಕು. ಅಂದರೆ ಅವರ ಆ ದಿವಸ ಅಲ್ಲಿದ್ದರಿಂದ ಬರಲಿಕ್ಕಾಗಿಲ್ಲ. ಎಲ್ಲ ಸಚಿವರು ಬೇರೆ ಜಿಲ್ಲೆಯ ಸಚಿವರು ಬಂದು ಅಭಿನಂದಿಸಿ ಹೋಗಿದ್ದಾರೆ. ಅಂದರೆ ನಾವು ಎಲ್ಲರನ್ನು ಒಟ್ಟುಗೂಡಿಸಿ ಕೆಲಸ ಮಾಡಿದಾಗ ಏನನ್ನು ಮಾಡಲಿಕ್ಕೆ ಸಾಧ್ಯತೆ ಇದೆ ಅನ್ನುವಂಥದ್ದನ್ನು ನಾವು ನೆನಪಿಟ್ಕೊಂಡು, ಕೊನೆಯದಾಗಿ ಒಂದು ಹೇಳ್ತೇನೆ, ಜನ್ಮ ಕೊಟ್ಟ ತಂದೆ ತಾಯಿಯನ್ನು ಮರಿಬಾರ್ದು, ಹುಟ್ಟಿದ ಊರನ್ನು ಮರಿಬಾರ್ದು, ಬೆಳೆಸಿದ ಮಂದಿಯನ್ನು ಮರಿಬಾರ್ದು. ಹೀಗೆ ಯಾರು ನಮಗೆ ಸಹಾಯ ಮಾಡ್ತಾರೋ ಅವರನ್ನು ನಾವು ಜೀವಮಾನದಲ್ಲಿ ನೆನಪಿಟ್ಕೊಂಡ್ರೆ ದೇವರು ನಮಗೆ ಸದಾ ಆಶೀರ್ವಾದ ಮಾಡ್ತಾರೆ, ನಮ್ಮನ್ನು ಬೆಳೆಸ್ತಾರೆ ಅನ್ನೋದಕ್ಕೆ ಉದಾಹರಣೆ ನಾನು. ನೋಡಿ, ನಮ್ಮ ಶಶಿದವರು ಗೊತ್ತಿರ್ಬೋದು, ಬೇರೆಯವ್ರಿಗೆ ಗೊತ್ತಿದೆ. ಘಟ್ಟದ ಮೇಲಿನ ಒಂದು ಬೆಂಗಳೂರಿನಂಥ ಒಂದು ಸಂಸ್ಥೆಯಲ್ಲಿ ಒಬ್ಬ ಅಧ್ಯಕ್ಷನಾಗಿದ್ದರೆ ಆಗಬೇಕಾಗಿದ್ದರೆ ಅವ ಒಬ್ಬ ಗೌಡ ಆಗಿರಬೇಕು, ಇಲ್ಲ ಲಿಂಗಾಯತ ಆಗಿರ್ಬೇಕು. ನನಗೆ ಎರಡೂ ಅಲ್ಲ. ಆದರೂ ನನಗೆ 2ನೇ ಸಲ ಅವಕಾಶ ಮಾಡಿಕೊಟ್ಟಂಥ ಸರ್ವ ಜಾತಿಯನ್ನು ನಾನು ಗೌರವಿಸ್ತೇನೆ. ಈ ನಮ್ಮಲ್ಲಿ ಬೆಳೆದು ಬರಬೇಕು. ಜಾತಿಯ ಮೇಲೆ ನಾವು ಕೆಲಸ ಮಾಡುವುದಲ್ಲ, ನಾವು ಅಣ್ಣ ತಮ್ಮಂದಿರ ಹಾಗೆ ಎಲ್ಲರನ್ನು ಸೇರಿಸ್ಕೊಂಡು ಕೆಲಸ ಮಾಡಿದಂಥ ಇಂಥ ಅವಕಾಶ ಸಿಗ್ತದೆ ಅಂತ ಹೇಳ್ಕೊಂಡು ಇವತ್ತು ಕಾವಂದರು ನನಗೆ ಆಶೀರ್ವಾದ ಮಾಡಿದ್ದಾರೆ. ಅವರ ಹಾಕಿಕೊಟ್ಟ ದಾರಿಯಲ್ಲೇ ನಾನು ನಡೀತೇನೆ ಅನ್ನುವಂಥ ವಾಗ್ದಾನವನ್ನು ಮಾಡ್ತಾ ತಮಗೆಲ್ಲರಿಗೂ ವಂದಿಸಿ ನಿಮ್ಮೆಲ್ಲರನ್ನು ಸದಾ ಇನ್ನಷ್ಟು ನನಗೆ ಸಿಕ್ಕಿದ ಅವಕಾಶಗಳನ್ನು ಸದುಪಯೋಗ ಮಾಡಿಕೊಂಡು ಕೆಲಸ ಮಾಡಲಿಕ್ಕೆ ನಾನು ಬಯಸ್ತೇನೆ ಅನ್ನುವಂಥದ್ದನ್ನು ಹೇಳಿಕೊಂಡು ಅವಕಾಶಕ್ಕಾಗಿ ತಾವು ಕೊಟ್ಟ ಇವತ್ತು ಏನು ಹಾರ ಹಾಕಿದ್ದೀರಿ, ಒಂದು ಮನುಷ್ಯನಿಗೆ ಹಾರ ಹಾಕುವಾಗ ಅದರ ಹಾರದ ಭಾರವನ್ನು ಹೊರಲಿಕ್ಕೆ ಸಾಧ್ಯತೆ ಇದೆಯಾ ಅನ್ನುವಂಥದ್ದನ್ನು ಕೂಡ ನಾವು ಲೆಕ್ಕ ಮಾಡಬೇಕು. ಒಂದು ಹಾರದಲ್ಲಿ ಎಷ್ಟು ಎಸಳುಗಳಿವೆ, ಎಷ್ಟು ಕಷ್ಟಪಟ್ಟು ಆ ಹಾರವನ್ನು ಮಾಡಿರ್ತಾರೆ, ಆ ಹಾರದಲ್ಲಿ ಎಷ್ಟು ಎಸಳುಗಳಿವೆ, ಆ ಎಲ್ಲ ಎಸಳುಗಳ ಜವಾಬ್ದಾರಿಯನ್ನು ವಹಿಸ್ಕೊಳ್ಳಿಕ್ಕೆ ನನಗೆ ಶಕ್ತಿ ಆ ಭಗವಂತನು, ನಾನು ನೀವು ನಂಬುವ, ನಾನು ಎಲ್ಲ ದೇವರನ್ನು ನಂಬ್ತೇನೆ, ನಾವು ನೀವು ನಂಬುವ ದೇವರಲ್ಲಿ ಪ್ರಾರ್ಥನೆ ಮಾಡೋದಿಷ್ಟೇ. ನೀವು ಹಾಕಿದ ಹಾರದ ಎಸಳಿನ ಪ್ರತಿಯೊಂದು ಎಸಳಿನ ಭಾರವನ್ನು ತಡ್ಕೊಂಡು ನಿಮಗೆ ಸದಾ ಸೇವೆ ಮಾಡಲಿಕ್ಕೆ ಒಂದು ಅವಕಾಶ ಭಗವಂತ ನೀಡಲಿ ಅಂತ ಹೇಳಿಕೊಂಡು ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಸರ್ಕಾರ. ಜಿಲ್ಲೆಯ HDC ಬ್ಯಾಂಕಿನ ನಿರ್ದೇಶಕರಾಗಿರುವ ಐಕಳಭಾವಿ ದೇವಪ್ರಸಾದ್ ಶೆಟ್ಟಿಯವರು ಕೂಡ ರಾಜ್ಯದ ಸಹಕಾರ ಮಾರಾಟ ಮಂಡಳಿಯ ನಿರ್ದೇಶಕರಾಗಿ ಆಯ್ಕೆಯಾಗಿದ್ದಾರೆ. ಅವರನ್ನ ಮತ್ತು ಇನ್ನೋರ್ವ ನಿರ್ದೇಶಕರಾಗಿರುವ ಕೊಪ್ಪದ ದಿನೇಶ್ ಅವರನ್ನ ನಮ್ಮ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕಿನ ಪರವಾಗಿ ರಾಜ್ಯದ ಸಹಕಾರ ಮಾರಾಟ ಮಂಡಳಿ ಅಧ್ಯಕ್ಷರಾದ MN ರಾಜೇಂದ್ರ ಕುಮಾರ್ ಅವರು ಅಭಿವಂದಿಸಬೇಕು ಅಂತ ಹೇಳಿ ಕೋರಿಕೊಳ್ತಾ ಇದ್ದೇನೆ. ದಯವಿಟ್ಟು ಕೊಪ್ಪ ದಿನೇಶ್ ಅವರು ಕೂಡ ವೇದಿಕೆ ಮುಂಭಾಗಕ್ಕೆ ಬರಬೇಕು ಅಂತೇಳಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ನಿರ್ದೇಶಕರಾಗಿ ಆಯ್ಕೆಯಾಗಿ ಅಧ್ಯಕ್ಷರಿಂದ ಅಭಿವಂದನೆಯನ್ನು ಸ್ವೀಕರಿಸಿದ ಬೆಳಪು ದೇವಿಪ್ರಸಾದ್ ಶೆಟ್ಟಿ ಅವರು ತಮ್ಮ ಕೃತಜ್ಞತೆಯ ಮಾತುಗಳನ್ನು ವಂದನಾ ಕಾರ್ಯಕ್ರಮವನ್ನು ಏರ್ಪಾಡು ಮಾಡಿದ್ದೇವೆ. ಅಭಿನಂದಿಸಿದವರು ನಡೆದಾಡುವ ದೇವರು, ನಮ್ಮೆಲ್ಲರ ಮಾರ್ಗದರ್ಶಕರು. ಇಂದು ರಾಜೇಂದ್ರ ಅವರು ಈ ಎತ್ತರದ ಸ್ಥಾನಕ್ಕೆ ಏರ್ಬೇಕಾದ್ರೆ ಅದರ ಹಿಂದಿನ ಶಕ್ತಿಯಾಗಿರುವಂತಹ ಡಾಕ್ಟರ್ ರಾಜಶ್ರೀ ವೀರೇಂದ್ರ ಹೆಗಡೆ ಅವರ ಪಾದಾವಿರೊಂದಿಗೆ ವಂದಿಸುತ್ತಾ ನಾನು ಹೆಚ್ಚೇನು ಮಾತಾಡುವುದಿಲ್ಲ.
ನಾನೊಬ್ಬ ಗ್ರಾಮೀಣ ಸಹಕಾರಿ ಕ್ಷೇತ್ರದಿಂದ ಬಂದವ. ನಾನು ಅತ್ಯಂತ ಕುಗ್ರಾಮದಿಂದ ಬಂದ ಸಹಕಾರಿ ಸಂಸ್ಥೆಯಿಂದ ಈ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕಿನ ನಿರ್ದೇಶನಕ್ಕುವಂಥ ಅವಕಾಶವನ್ನು ನಮಗೆ ನಮ್ಮ ಅಧ್ಯಕ್ಷರಾದಂಥ ರಾಜೇಂದ್ರ ಕುಮಾರ್ ಅವರು ಒದಗಿಸಿಕೊಟ್ರು. ಈ ಸಲ ಅವರ ಅನುಗ್ರಹದಿಂದ ನನ್ನನ್ನು ರಾಜ್ಯ ಸಹಕಾರ ಮಾರಾಟ ಮಹಾಮಂಡಲದ ನಿರ್ದೇಶಕನಾಗಿ ಆಯ್ಕೆ ಮಾಡಿದರು. ನಾನು ಅವರಿಗೆ ಸದಾ ಋಣಿಯಾಗಿದ್ದೇನೆ. ಇದು ಒಂದೇ ಒಂದು ಸಂದೇಶ ಏನು ಅಂತ ಹೇಳಿದರೆ, ಮಾನ್ಯ ನಮ್ಮ ರಾಜೇಂದ್ರ ಕುಮಾರ್ ಅವರು ತಾನೊಬ್ಬನೇ ಬೆಳೆಯುವುದಲ್ಲ, ಸಹಕಾರ ರಂಗ ಬೆಳೆಯಬೇಕು, ಸಹಕಾರಿಗಳು ಬೆಳೆಯಬೇಕು, ಯುವಕರು ಮುಂದೆ ಬರಬೇಕು ಎಂಬ ಸಂದೇಶವನ್ನು ಈ ರಾಜ್ಯಕ್ಕೆ ಕೊಟ್ಟಿದ್ರೆ ಅದು ಸನ್ಮಾನ್ಯ MN ರಾಜೇಂದ್ರ ಕುಮಾರ್ ಮಾತ್ರ. ಈ ದಿನ ನಾವು ಅವರನ್ನು ವಿಮಾನ ನಿಲ್ದಾಣದಲ್ಲಿ ಬರಮಾಡಿಕೊಳ್ಳುವಂತ ಸಂದರ್ಭದಲ್ಲಿ ನಾವು ನಮ್ಮ ಕಣ್ಣಾರೆ ಕಂಡಿದ್ದೇವೆ. ಒಬ್ಬ ಮಂತ್ರಿ ಬರುವುದಾದ್ರೆ ಆ ಪಕ್ಷದವರು ಅಲ್ಲಿ ಹೋಗಿ ಅವರನ್ನು ಬರಮಾಡಿಕೊಳ್ತಾರೆ, ಒಬ್ಬ ಮುಖ್ಯಮಂತ್ರಿ ಹೋದ್ರೆ ಅವರ ಪಕ್ಷದವರು ಬರ್ತಾರೆ. ಆದರೆ ಇಂದು ರಾಜೇಂದ್ರ ಕುಮಾರ್ ಅವರನ್ನು ಬರಮಾಡಿಸಿಕೊಳ್ಳುವಂತ ಸಂದರ್ಭ ಅದೊಂದು ವಿಶೇಷತೆಯನ್ನು ಹೊಂದಿತ್ತು. ವಿವಿಧ ಜಾತಿಯವರು, ವಿವಿಧ ಧರ್ಮದವರು, ವಿವಿಧ ಪಕ್ಷದವರು ಅಲ್ಲಿ ಸೇರುವ ಮೂಲಕ ತಾನೊಬ್ಬ ನೇರ ವ್ಯಕ್ತಿ ಎಂಬುದನ್ನು ತೋರಿಸಿಕೊಟ್ಟಂತವರು ಮಾನ್ಯ ರಾಜೇಂದ್ರ ಕುಮಾರ್ ಅವರು. ಅವರ ಕೈಗಳಿಗೆ ನಾವು ಕೆಲಸ ಮಾಡುವುದು ನಮ್ಮ ಪೂರ್ವಜನ್ಮದ ಪುಣ್ಯ ಅಂತ ಭಾವಿಸಿಕೊಳ್ತಾ ನಾನು ಒಂದೇ ಒಂದು ಮಾತು ಹೇಳ್ತೇನೆ. ವೀರೇಂದ್ರ ಮತ್ತು ರಾಜೇಂದ್ರ ಇಂದು ಎರಡು ಕಣ್ಣುಗಳು ಈ ತುಳುನಾಡಿದ್ದು. ಅವರು ಧಾರ್ಮಿಕ, ಶೈಕ್ಷಣಿಕ, ಸಾಮಾಜಿಕ ಕ್ಷೇತ್ರದಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡು ಇಡೀ ರಾಷ್ಟ್ರಕ್ಕೆ ತನ್ನ ಛಾಪನ್ನು ಮೂಡಿದ್ದಾರೆ. ರಾಜೇಂದ್ರ ಕುಮಾರ್ ಅವರು ಸಹಕಾರಿ ಕ್ಷೇತ್ರದಲ್ಲಿ ಬಡ ಜನರ ಪಾಲಿಗೆ ಬೆಳಕಾಗಿ, ಮಹಿಳೆಯರ ಪಾಲಿಗೆ ಬೆಳಕಾಗಿ, ಅಬಲೆಯರ ಪಾಲಿಗೆ ಶಕ್ತಿಯಾಗಿ ಕೆಲಸ ಮಾಡಿದಂತ ರಾಜೇಂದ್ರ ಕುಮಾರ್ ಅವರು ಈ ಸಹಕಾರಿ ಕ್ಷೇತ್ರದ ರಾಜಾದಿ ರಾಜರಾಗಿ ಬೆಳೆದಿದ್ದಾರೆ. ಇಂದು ವೀರ ಮತ್ತು ರಾಜ. ಆದ್ರಿಂದ ರಾಜರಿಗೆ ಯಾವತ್ತೂ ಸೋಲಿಲ್ಲ, ಅದರ ಹಿಂದೆ ವೀರ ಇದ್ದಾರೆ. ಆದ್ರಿಂದ ನಾವು ಅವರಿಗೆ ಇಬ್ಬರಿಗೂ ಅಭಾರಿಯಾಗಿ ಅವರ ಪ್ರಣಾಮಗಳಿಗೆ ವಂದಿಸುತ್ತಾ ನಾವು ಇನ್ನು ಮುಂದೆ ಕೂಡ ಸಹಕಾರಿ ಕ್ಷೇತ್ರದಲ್ಲಿ ಪ್ರಾಮಾಣಿಕವಾಗಿ ಕಾರ್ಯನಿರ್ವಹಿಸ್ತೇವೆ ಅಂತ ನಾವು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಜೈ ಸಹಕಾರ. ಇವತ್ತು ನೀವೆಲ್ಲರೂ ಸೇರಿರ್ತಕ್ಕಂಥದ್ದು ಸಹಕಾರ ರತ್ನ ಡಾಕ್ಟರ್ MN ರಾಜೇಂದ್ರ ಕುಮಾರ್ ಅವರು ಕರ್ನಾಟಕ ರಾಜ್ಯ ಸಹಕಾರ ಮಾರಾಟ ಮಂಡಳಿಯ ನಿಗಮದ ಅಧ್ಯಕ್ಷರಾಗಿ 2ನೇ ಬಾರಿ ಆಯ್ಕೆಯಾಗಿದ್ದಕ್ಕೆ ಅಭಿನಂದಿಸಲಿಕ್ಕೆ ನೀವೆಲ್ಲ ಸೇರಿದ್ದೀರಿ. ಈ ಕಾರ್ಯಕ್ರಮಕ್ಕೆ ನಾನು ಸೇರಿಕೊಂಡು ನನ್ನ ಸಂತೋಷನೂ ಕೂಡ ಹಂಚಿಕೊಳ್ಬೇಕು, ನನಗೂ ಅವಕಾಶ ಇದ್ದೀರಿ. ಇಲ್ಲಿ ವೇದಿಕೆಯಲ್ಲಿ ಅನೇಕ ಗಣ್ಯರು, ಶಾಸಕರು, ಹಿರಿಯ ಪೊಲೀಸ್ ಅಧಿಕಾರಿಗಳು ಎಲ್ಲರೂ ಇದ್ದಾರೆ. ಹಾಗಾಗಿ ಎಲ್ಲರ ಮಾತನ್ನು ಹೇಳ್ತಾ ಹೋದರೆ ನಿಮ್ಮ ಊಟದ ಹಸಿವು ಹೆಚ್ಚಾಗಬಹುದು ಅಂಥೇಳಿ ಎಲ್ಲರನ್ನು ಕೂಡ ವೇದಿಕೆಯಲ್ಲಿ ಗುರುತಿಸಿ ನನ್ನ ಮುಂದೆ ಇರತಕ್ಕಂಥ ಎಲ್ಲ ಸಹಕಾರ ಬಂಧುಗಳೇ ಮತ್ತು ಅತಿಥಿಗಳೇ, ನಾನು ಭಾಳ ಹಿಂದಿನಿಂದಲೂ ಕೂಡ ಮಹಾತ್ಮ ಗಾಂಧೀಜಿಯವರ ಬಗ್ಗೆ ಅನೇಕ ಗ್ರಂಥಗಳನ್ನು, ಪುಸ್ತಕಗಳನ್ನು ಓದ್ತಾ ಬಂದಿದ್ದೇನೆ. ಈ ಗ್ರಂಥದಲ್ಲಿ ನಾನು ಅನೇಕ ಬಾರಿ ಗಮನಿಸಿದ್ದೇನೆಂದರೆ, ಮಹಾತ್ಮ ಗಾಂಧೀಜಿಯವರು ಸಹಕಾರ ರಂಗಕ್ಕೆ ಅತಿ ಹೆಚ್ಚಿನ ಪ್ರಾಶಸ್ತ್ಯವನ್ನು ಕೊಟ್ಟಿದ್ದರು. ಸುಮಾರು 100 ವರ್ಷಗಳ ಹಿಂದೆ ದೇಶ ಹಿಂದುಳಿದಂತಾದಾಗ ಅವರು ಹೇಳಿದ್ದು, ಈ ದೇಶದ ಭವಿಷ್ಯ ವಿಜೃಂಭಿಸಬೇಕಾದರೆ, ಭವಿಷ್ಯದ ಬಾಗಿಲು ತೆರೀಬೇಕಾದರೆ ಸಹಕಾರಿ ರಂಗ ಭಾಳ ವಿಶೇಷವಾಗಿ ಬೆಳೀಬೇಕು, ಸಹಕಾರಿ ರಂಗದಲ್ಲಿ ಎಲ್ಲರೂ ಆಸಕ್ತಿಯನ್ನು ವಹಿಸಬೇಕು ಮತ್ತು ಸಹಕಾರಿ ರಂಗದಲ್ಲಿ ಪಾಲ್ಗೊಳ್ಳಬೇಕು ಅಂಥೇಳಿ. ಯಾಕೆಂದರೆ ಬೈ ದಿ ಪೀಪಲ್, ಫಾರ್ ದಿ ಪೀಪಲ್, ಟು ದಿ ಪೀಪಲ್ ಅಂತ ಒಂದು ಇಂಗ್ಲೀಷಲ್ಲಿ ಮಾತಿದೆ. ಜನರಿಂದಲೇ ಜನರಿಗಾಗಿ, ಜನಕ್ಕಾಗಿ ಅಂತೇಳಿ. ಅಂದರೆ ಸಹಕಾರಿ ರಂಗ ತತ್ವದಲ್ಲಿ ನಾವೆಲ್ಲರೂ ಕೂಡ ಪಾಲ್ಗೊಂಡು ಒಬ್ಬರ ಅಧಿಕಾರ ಅಥವಾ ಒಬ್ಬರ ಹಿರಿಯವರ ಮೇಲೆ ಎಲ್ಲ ಭಾರವನ್ನು ಬಿಡದೆ ಸಮಾನವಾಗಿ ಹಂಚಿಕೊಂಡು ಬೆಳಿಬೇಕನ್ನುವಂಥದ್ದೇ ಸಹಕಾರ ತತ್ವದ ಮೂಲ ಒಂದು ಆಧಾರ. ಹಾಗಾಗಿ ಸಹಕಾರ ಅಂತಂದರೆ ಎಲ್ಲರೂ ಜೊತೆಯಾಗಿ ಸಾಗೋಣ, ಎಲ್ಲರೂ ಜೊತೆಯಾಗಿ ಬೆಳೆಯೋಣ, ಎಲ್ಲರೂ ಜೊತೆಯಾಗಿ ಸಾಧಿಸೋಣ ಅಂತ. ನಾವು ಬೆಳಿಬೇಕು, ಬೆಳೆದಿದ್ರೆ ಸಾಧಿಸಬೇಕಾದ್ರೆ ನಾವೆಲ್ಲರೂ ಸೇರಿ ಸಾಧಿಸಬೇಕು ಅಂತ. ಹಾಗಾಗಿ ಸಹಕಾರಿ ರಂಗದ ಬಹಳ ಒಳ್ಳೆಯ ಸಂಪತ್ತನ್ನು, ಶಕ್ತಿಯನ್ನು ಬೆಳೆಸಿಕೊಂಡು ಇವತ್ತು ನಮ್ಮ ರಾಜೇಂದ್ರ ಕುಮಾರ್ ಅವರು ಇಲ್ಲಿಯ ಅಧ್ಯಕ್ಷರಾಗಿದ್ದಾರೆ. ಮಾತ್ರ ಇವತ್ತು ರಾಜ್ಯ ಮಟ್ಟದಲ್ಲಿ ಅವರು ಬೆಳೆದಿದ್ದಾರೆ. ಅವರು ಹೇಳಿದರು ಹೇಗೆ ಸಣ್ಣ ಗ್ರಾಮೀಣ ಸಹಕಾರಿ ಕಚೇರಿಯಿಂದ ಇವತ್ತು ರಾಜ್ಯದ ಮಾರಾಟ ಮಂಡಳಿ ಅಧ್ಯಕ್ಷನಾಗೋರು ತಾನು ಬೆಳೆದಿದೆ ನನ್ನ ಮಾತನ್ನು ಅವರು ಹೇಳಿದರು. ಹೀಗಾಗಿ ಈ ಎಲ್ಲ ಕಾರಣಕ್ಕೂ ಕೂಡ ಎಲ್ಲರಿಗೂ ಒಂದೇ ಸಂದೇಶ ಏನು ಅಂತಂದರೆ, ಸಹಕಾರಿ ತತ್ವದಲ್ಲಿ ನಂಬಿಕೆ ಇಡಿ, ಸಹಕಾರಿ ತತ್ವವನ್ನು ಅಚಲವಾಗಿ ಪಾಲಿಸಿ ಮತ್ತು ಬೆಳೆಯುವುದಕ್ಕೆ ಅವಕಾಶ ಮಾಡಿಕೊಡಿ ಅಂಥೇಳಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ನಾನು 55 ವರ್ಷದಿಂದ ಸಹಕಾರಿ ರಂಗವನ್ನು ಗಮನಿಸ್ತಾ ಇದ್ದೇನೆ. ನಾರಾಯಣ ನಾಯ್ಕರು ಇರ್ಬೋದು ಮತ್ತು ಅನೇಕ ಇತರ ಹಿರಿಯ
ಸಹಕಾರಿ ರಂಗದ ಕಾರ್ಯಕರ್ತರ ಕೆಲಸ ನಾನು ನೋಡಿದ್ದೇನೆ. ಅಲ್ಲಿಗೆ ಇಲ್ಲಿಗೆ ಏನು ವ್ಯತ್ಯಾಸ, ರಾಜೇಂದ್ರ ಕುಮಾರರ ಒಂದು ಸಾಧನೆಗೂ ಅವ್ರಿಗೆ ಏನು ವ್ಯತ್ಯಾಸ ಅಂತಂದರೆ, ನಾನು ಎಷ್ಟೋ ಸಲ ಗಮನಿಸಿದ್ದೇನಂತಂದರೆ, ಅವರು ಮೊಟ್ಟೆ ಇಟ್ಟು ಮೊಟ್ಟೆಯನ್ನು ರಾಕ್ಷಿಸಲಿಕ್ಕಾಗಿ ಅದರ ಮೇಲೆ ಕಾವು ಕೊಡ್ತಾ ಕೂತಿದ್ರು. ಅಂದರೆ ಮೊಟ್ಟೆ ಹಾಳಾಗಬಾರ್ದು, ಮೊಟ್ಟೆ ನಾಶ ಆಗಬಾರ್ದು ಅಂಥೇಳಿ ಮೊಟ್ಟೆ ಮೇಲೆ ಕೂತ್ಕೊಂಡು ಕಾವು ಕೊಡ್ತಾ ಇದ್ದರು. ಆದರೆ ರೆಕ್ಕೆ ಬಿಚ್ಚಿ ಹಾರಲಿಕ್ಕೆ ಬಿಟ್ಟದ್ದು ಮಾತ್ರ ಎಮ್ ಎನ್ ರಾಜೇಂದ್ರ ಕುಮಾರ್ ಅವರು. ಇದಷ್ಟೇ ವ್ಯತ್ಯಾಸ. ಒಂದು ರಕ್ಷಣೆ, ಒಂದು ಯಾವಾಗಲೂ ಕೂಡ ಅದನ್ನು ಕೆಡಬಾರ್ದು, ಅವರಿಗೆ ಭಯ. ನಮ್ಮ ಅನೇಕ ಮಂದಿ ಇಲ್ಲಿ ಹೇಳ್ತಾರೆ, ನಮ್ಮ ಕೆಲವು ಹೋದರೆ ಒಂದು ಒಳ್ಳೆ ಹೋಟ್ಲಲ್ಲಿ ಕೂಡ ಇರ್ತಾ ಇರಲಿಲ್ಲ ಅವರು ಅಂತ. ಯಾಕೆಂದರೆ ಇಲ್ಲ ದುಡ್ಡು ಖರ್ಚಾಗುತ್ತೆ, ದುಡ್ಡು ಹೆಚ್ಚು ಖರ್ಚಾಗುತ್ತೆ, ಅಲ್ಲಿ ಹೋಗಿರೋದು ನಾವು ಎಲ್ಲಿಯಾದರೂ ಮಲ್ಗೋಣ, ಎಲ್ಲಿಯಾದರೂ ಇರೋಣ, ಹೇಗೆ ಒಂದು ಒಳ್ಳೆ ಕಾರು ಕೂಡ ಬೇಡ ಅಂತ. ಅವರಿಗೂ ಕಾರು ಬೇಡ, ಬೇರೆಯವರಿಗೂ ಕಾರು ಬೇಡ, ಸಿಗಲಿಲ್ಲ. ಅಂದರೆ ಅವರು ಬೆಳೀಲಿಲ್ಲ, ಇತರನ್ನು ಬೆಳೀಲಿಕ್ಕೆ ಸರಿಯಾದ ಅವಕಾಶ ಮಾಡಿಕೊಡಲಿಲ್ಲ. ಅದರಿಂದಾಗಿ ಕಾವು ಕೊಟ್ಟು ಅವರು ರಕ್ಷಣೆ ಮಾಡಿದರು. ಆದರೆ ಇವರಿಗೆ ಸಿಕ್ಕಿದಾಗ ಇವರು ಅದನ್ನು ರೆಕ್ಕೆ ಬಿಚ್ಚಿ ಹಾರಾಡಿಸಿ ಇವತ್ತು ಇಡೀ ರಾಷ್ಟ್ರದಲ್ಲಿ ಗಮನ ಸೆಳೆಯುವಂಥ ಕೆಲಸವನ್ನು ಮಾಡಿ ಇವತ್ತು ಅವರು ಯಶಸ್ಸು ಸಾಧಿಸಿದ್ದಾರೆ. ಇನ್ನೊಂದು ಬಹಳ ಮುಖ್ಯವಾಗಿ ಏನು ಅಂತಂದರೆ, ಎಲ್ಲ ರಂಗದಲ್ಲಿಯೂ ಎಮ್ ಎನ್ ರಾಜೇಂದ್ರ ಕುಮಾರ್ ಆಸಕ್ತರಿದ್ದಾರೆ. ಈಗ ಇಲ್ಲಿ ಪೊಲೀಸ್ ಕಮಿಷನರು ಮತ್ತು ಶಾಸಕರೆಲ್ಲ ಹೇಳಿದರು ಅವರು ಹೇಗೆ ಸ್ಪಂದಿಸಿದರು ಸಮಸ್ಯೆಗಳಿಗೆ ಸಮಾಜದ್ದು ಅಂತ. ನಾನು ಹೇಳೋದಾದರೆ, ನಮ್ಮ ಸಮಾಜದ ಎಲ್ಲ ಸಮಸ್ಯೆಗಳಿಗೆ, ನಮ್ಮ ಕಾರ್ಕಳದ ಜೈನ ಮಸ್ತಕಾಭಿಷೇಕ ಇರ್ಬೋದು ಅಥವಾ ಬೇರೆ ಬೇರೆ ಕಾರ್ಯಕ್ರಮಗಳಿರ್ಬೋದು, ಎಲ್ಲದಲ್ಲೂ ಕೂಡ ಅವರು ಭಾಗವಹಿಸ್ತಾರೆ. ಎಲ್ಲ ಕಡೆ ಅವರು ರಾಜೇಂದ್ರ ಕುಮಾರ್ ಬೇಕಾಗ್ತಾರೆ. ಹಾಗಾದರೆ ಅವರು ಇದೆಲ್ಲ ಮಾಡಲಿಕ್ಕೆ ಹೇಗೆ ಸಾಧ್ಯ ಆಗುತ್ತೆ ಅನ್ನೋದು ಒಂದನೇ ಪ್ರಶ್ನೆ. ಎರಡನೇದು, ಇದೆಲ್ಲವನ್ನು ಇಟ್ಟುಕೊಂಡು ಈ ಎಲ್ಲ ಸಂಸಾರವನ್ನು ಹಚ್ಚಿಕೊಂಡು ಅವರು ಹೇಗೆ ಸಹಕಾರಿ ಮಹಾಮಂಡಳದ ಅಧ್ಯಕ್ಷರಾದರು ಅನ್ನುವಂಥದ್ದು ಕೂಡ ಒಂದು ಪ್ರಶ್ನೆ. ನಾನು ಅದಕ್ಕೊಂದು ಒಳ್ಳೆಯ ಉತ್ತರ ಹುಡುಕಿದೆ. ನನಗೆ ಸಿಕ್ಕಿದ ಉತ್ತರ ಏನಂತಂದರೆ, ಒಬ್ಬ ಗುರುಗಳ ಹತ್ತಿರ ಒಬ್ಬ ಶಿಷ್ಯ ಕೇಳಿದ್ರಂತೆ, ಅಲ್ಲ ನಾವೆಲ್ಲ ಲೌಕಿಕದಲ್ಲಿ ಇದ್ದೇವೆ, ಅನೇಕ ಸಮಸ್ಯೆಗಳನ್ನು ನಾವು ನೋಡ್ಕೊಳ್ತೇವೆ, ಸ್ಪಂದಿಸ್ತೇವೆ, ದಿನ ನಮಗೆ ನೂರಾರು ಸಮಸ್ಯೆಗಳು ಬರ್ತದೆ, ಇದರ ಮಧ್ಯೆ ದೇವರನ್ನು ನಂಬೋದು ಹೇಗೆ, ದೇವರ ಮೇಲೆ ಅಚಲವಾದ ಭಕ್ತಿಯನ್ನು ಇಟ್ಕೊಳ್ಳೋದು ಹೇಗೆ, ಶ್ರದ್ಧೆಯನ್ನು ಇಟ್ಕೊಳ್ಳೋದು ಹೇಗೆ ಅಂತ ಕೇಳಿದಂತೆ. ಅದಕ್ಕೆ ಗುರುಗಳು ಅವನನ್ನು ನನ್ನ ಜೊತೆ ಬಾ ಅಂತ ಹೇಳಿ ಕರ್ಕೊಂಡು ಹೋದರಂತೆ. ಒಂದು ಅಲ್ಲಿ ಕೆರೆ ಇತ್ತು, ಕೆರೆ ಹತ್ತಿರ ಒಂದು 10 ಹೆಣ್ಮಕ್ಳು ತಲೆ ಮೇಲೆ ಬಿಂದಿಗೆ ಇಟ್ಕೊಂಡು ನೀರಿನ ಪಾತ್ರೆ ಇಟ್ಕೊಂಡು ಮಾತಾಡ್ತಾ ಇದ್ದಾರಂತೆ. ಮಾತಾಡ್ತಾ ಇರುವಾಗ ಅವರೆಲ್ಲ ಹಾವಭಾವ ಎಲ್ಲ ನಗ್ತಾರೆ, ತಮಾಷೆ ಮಾಡ್ತಾರೆ, ಹಾಸ್ಯ ಮಾಡ್ತಾರೆ, ಗಟ್ಟಿಯಾಗಿ ಗಿಲಿಕಿಲ ನಗ್ತಾ ಇದ್ದಾರೆ, ಏನೇನೋ ವಿಷಯಗಳನ್ನು ಮಾತಾಡ್ತಾ ಇದ್ದಾರೆ. ಆಗ ಗುರುಗಳು ಕೇಳಿದ್ರಂತೆ, ಅವರ ತಲೆಯಲ್ಲಿರುವಂಥ ಕೊಡವನ್ನು ನೀನು ನೋಡಿದ್ದೀಯಾ ಅಂತ. ನೋಡಿದೆ. ಏನಿದೆ? ಅವರು ಕೈ ಬಿಟ್ಟು ಮಾತಾಡ್ತಾ ಇದ್ದಾರೆ. ಹಾಗಾದರೆ ತಲೆ ಮೇಲೆ ಕೊಡ ಹೇಗುಂಟು, ನೀರಿನ ಕೊಡ ಹೇಗುಂಟು ಅಂತಂದರೆ, ಅವರು ವ್ಯವಹಾರದಲ್ಲಿ ಲೌಕಿಕವಾಗಿ ನಮಗೆ ಕಾಣುವ ಹಾಗೆ ಅವರು ಮಾತಾಡ್ತಾ ಇದ್ದಾರೆ, ಹಾಸ್ಯ ಮಾಡ್ತಾ ಇದ್ದಾರೆ, ಮತ್ತು ಎಲ್ಲ ರೀತಿಯಿಂದಲೂ ಅವರು ಕೂಡ ಸ್ವೇಚ್ಛೆ ಸಮಭಾವದಿಂದ ಇದ್ದಾರೆ. ಆದರೆ ಅವರ ಗಮನ ಎಲ್ಲ ತಲೆ ಮೇಲಿರುವಂಥ ಕೊಡದ ನೀರಿನಲ್ಲಿ ಉಂಟು. ಆ ನೀರು ಚೆಲ್ಲಬಾರ್ದು, ಆ ಕೊಡ ಕೆಳಗೆ ಬೀಳಬಾರ್ದು. ಕೊಡ ಕೆಳಗೆ ಬಿದ್ದರೆ ನೀರು ಚೆಲ್ತದೆ, ನಾನು ಕಷ್ಟಪಟ್ಟು ನೀರು ಹೊತ್ತುಕೊಂಡು ಬಂದದ್ದು ಹಾಳಾಗ್ತದೆ. ಹಾಗಾಗಿ ರಕ್ಷಣೆ ಮಾಡತಕ್ಕಂಥದ್ದು ಕೊಡದ ರಕ್ಷಣೆ, ನೀರಿನ ರಕ್ಷಣೆ ಮಾಡೋದ್ರ ಜೊತೆಗೆ ನಾನು ಏನೇ ವ್ಯವಹಾರ ಮಾಡಿ ನನ್ನ ಏಕಾಗ್ರತೆ ಇರತಕ್ಕಂಥ ತಲೆ ಮೇಲಿರುವಂಥ ಕೊಡಕ್ಕೆ ಅಂದ ಹಾಗೆ ಅವರು ಸಹಕಾರಿ ರಂಗ ಕೊಡದಲ್ಲಿರುವಂಥ ನೀರು, ರಾಜೇಂದ್ರ ತಲೆ ಮೇಲೆ ಇರುವಂಥದ್ದು ಸಹಕಾರಿ ರಂಗದ ತತ್ವಗಳು ಮತ್ತು ನೀತಿಗಳು, ಅದನ್ನು ರಕ್ಷಣೆ ಮಾಡ್ತಾ ಅದರ ಜೊತೆಗೆ ಎಲ್ಲ ವ್ಯವಹಾರದಲ್ಲಿ ತೊಡಗಿಸಿಕೊಳ್ತಾರೆ. ಹಾಗಾಗಿ ಇದು ಬಹಳ ಮುಖ್ಯ. ಎಲ್ಲರೂ ಗಮನಿಸಬೇಕಾದ ಏನಂತಂದರೆ, ನಮ್ಮ ದೃಷ್ಟಿಯಲ್ಲಿ, ನಮ್ಮ ಹುದ್ದೆಯಲ್ಲಿ, ನಮ್ಮ ವೃತ್ತಿಯಲ್ಲಿ, ನಮ್ಮ ಕರ್ಮದಲ್ಲಿ ನಾವು ಯಾವುದಾದ್ರೂ ಒಂದು ಕಾರ್ಯ ಮಾಡೋದಕ್ಕೆ ಏಕಾಗ್ರತೆ ಇರಬೇಕು, ಅಚಲತೆ ಇರಬೇಕು. ಅದರ ಜೊತೆಗೆ ಅದು ಕೆಡಬಾರದಂತೆ ನೋಡಿಕೊಳ್ಳೋದು ನಮ್ಮ ಕರ್ತವ್ಯ. ಜೊತೆಗೆ ನಾವು ಎಲ್ಲ ವ್ಯವಹಾರ ಮಾಡಬಹುದು. ಹಾಗಾಗಿ ಈ ಎಲ್ಲ ವ್ಯವಹಾರಗಳನ್ನು ಮಾಡ್ತಾಲೆ ಆ ತಲೆ ಮೇಲಿರುವಂಥ ಜವಾಬ್ದಾರಿಯನ್ನು ಗಮನಿಸ್ತಾ ಬೆಳೆದರೆ ನಮಗೂ ಒಳ್ಳೆಯದು, ಆ ಕಾರ್ಯಕ್ಕೂ ಒಳ್ಳೆಯದು, ಸಂಸ್ಥೆಗೂ ಒಳ್ಳೆಯದು. ಹಾಗಾಗಿ ರಾಜೇಂದ್ರ ಕುಮಾರ್ ಅವರು ಕಳೆದ ಅನೇಕ ವರ್ಷಗಳಿಂದ ಸಹಕಾರ ರಂಗದಲ್ಲಿ ಅನೇಕ ಯಶಸ್ಸನ್ನು ಹೊಂದಿದ್ದಾರೆ. 100ಕ್ಕೂ ಮಿಂಚಿ ಶಾಖೆಗಳನ್ನು ಮಾಡಿದ್ದಾರೆ. ಮತ್ತು ಯಾವ ಶಾಖೆಗಳಲ್ಲಿ ಸಣ್ಣ ವಿಷಯ ಆದರೂ ಅವರ ಗಮನಕ್ಕೆ ಬರುತ್ತೆ. ನಾನು ಕೇಳಿದ್ದೇನೆ, ಯಾವುದೋ ಒಂದು ಸಣ್ಣ ಸೊಸೈಟಿಯಲ್ಲಿ ಎಲ್ಲಿ ವಸೂಲಾತಿ 100ಕ್ಕೆ 100 ಆಗಲಿಲ್ಲ, ಎಲ್ಲಿ ಅಲ್ಲಿ ಅಲ್ಲಿ ಪರಿಚಾರಕರ ಅಥವಾ ಕೆಲಸಗಾರರ ಸಮಸ್ಯೆ ಇದೆ ಏನದಿದ್ದರೆ ತಕ್ಷಣ ಅವರು ಅದಕ್ಕೆ ಸ್ಪಂದಿಸ್ತಾರೆ. ಇದು ನನ್ನದಲ್ಲ ಅನ್ನುವಂಥ ಭಾವನೆ ಅವರಿಗೆ ಬರಲಿಲ್ಲ. ಮತ್ತು ಎಲ್ಲ ಕಡೆ ಬರೀ ಒಂದು ಶಾಖೆ ಮಾತ್ರ ಯಶಸ್ಸಾಗೋದಲ್ಲ, ಒಂದು ಮೂಲ ಅದರ ಕೇಂದ್ರ ಕಚೇರಿ ಮಾತ್ರ ಯಶಸ್ಸಾಗೋದು. ಎಲ್ಲ ನಮ್ಮ ಸಹಕಾರ ರಂಗಗಳು ಸಮಾನವಾಗಿ ಕೆಲಸ ಮಾಡಬೇಕು. ಅಲ್ಲಿ ಎಲ್ಲ ಜನರಿಗೆ ಸರಿಯಾದ ಸೇವೆ ಸಿಗಬೇಕು. ಎಲ್ಲಿಯೂ ಕೂಡ ಸಹಕಾರ ರಂಗದ ಮೇಲಿನ ನಂಬಿಕೆ ಹೋಗಬಾರ್ದು. ಈಗ ಒಂದು ಸಹಕಾರ ಸಂಘದಲ್ಲಿ ಎಲ್ಲಿಯಾದರೂ ಸಮಸ್ಯೆ ಬಂದು ಅದರಲ್ಲಿ ಏನಾದರೂ ಒಂದು ಹಣ ಮುಳುಗಿ ಹೋದರೆ ಅದು ನಾವು ಹೇಳುವಾಗ ಹೇಳ್ತೇವೆ ಯಾವುದೋ ಒಂದು ಶಾಖೆ ಏನಾಯಿತು ಅಂತೇಳಿ. ಆದರೆ
ಆದ್ದರಿಂದ ಈ ಎಲ್ಲ ಸಮಸ್ಯೆ ಈಗಾಗಲೇ ಹೇಳಿದರು. ನಮ್ಮಲ್ಲಿಗೆ ಯಾಕೆ ರಾಜೇಂದ್ರ ಕುಮಾರ್ ಬರಲಿಲ್ಲ ಅಂತ ಬೇರೆ ಜಿಲ್ಲೆಯವರು ಕೇಳ್ತಾರೆ ಅಂತ. ಇದಕ್ಕೆ ಕಾರಣ ಏನು ಅಂತಂದರೆ, ಯಶಸ್ಸು ಎಲ್ಲರಿಗೂ ಬೇಕು, ಸೋಲು ಯಾರಿಗೂ ಬೇಡ. ಯಶಸ್ಸಿಗೆ ಎಲ್ಲ ಹಲವಾರು ಮಂದಿ ಅಪ್ಪಂದಿರು ಇರ್ತಾರೆ ಅಂದರೆ ನಾನು ಮಾಡಿದ್ದೆ, ನನಗೆ ಗೊತ್ತು, ನಾನು ಇದ್ದೆ ಅದರಲ್ಲಿ ಅಂತ. ಸೋಲಾದರೆ ಅದೆಲ್ಲ ಒಬ್ಬರ ತಲೆ ಮೇಲೆ, ಅವರು ನಾನು ಮಾಡಿದ್ದಲ್ಲ ಅಂತ. ಹಾಗಾಗಿ ಸೋಲು ಗೆಲುವಿನ ನಡುವೆ ಬರುವಂಥ ಈ ಅಂತರವನ್ನು ಗಮನಿಸಿ ಶ್ರದ್ಧೆಯಿಂದ ಅವರು ಕೆಲಸ ಮಾಡಿದ್ರಿಂದ ಇವತ್ತು ಎಲ್ಲ ಕಡೆ ಯಶಸ್ಸಿದೆ. ಸಹಕಾರಿ ರಂಗಕ್ಕೆ ನಂಬಿಕೆ ಬಂದಿದೆ, ಸಹಕಾರಿ ರಂಗದ ಮೇಲೆ ವಿಶ್ವಾಸ ಇನ್ನೂ ಇದೆ ಜನರಲ್ಲಿ ಅಂತ ಹೇಳ್ತಾ, ಅದನ್ನು 1999ನೇ ಇಸ್ವಿಯಲ್ಲಿ ಇಟ್ಕೊಂಡು ಬಂದಿದ್ದಾರಲ್ಲ, ಅದು ಬಹಳ ವಿಶೇಷ. ಹಾಗಾಗಿ ಅದಕ್ಕೆ ಆಗಿ ನಾನು ಹೇಳಬಾರ್ದು, ಯಾಕಂದರೆ ನಮಗಿಂತ ಹೆಚ್ಚು ಅನುಭವ ಅವರಿಗಿದೆ. ಆದರೆ ಕೆಲವು ಬಾರಿ ನಮ್ಮ ಅನುಭವ ಇದೆ, ಯಾಕಂದರೆ ಕೆಲವರು ಡಿಲ್ಲಿಗೆ ಹಾರಿ ಹೋದವರು ಊರು ಬಿಟ್ಟಿದ್ದಾರೆ. ನಾನು ಹೇಳಿದ್ದೇನೆ ಮೊನ್ನೆ, ನನಗೆ ರಾಜ್ಯಸಭೆ ಸದಸ್ಯತ್ವ ಆದಾಗ ನಾನು ಅದೇ ಹಳೆ ಗಂಡ ಹೆಂಡತಿಗೆ ಹೆಗ್ಡೆಯವರು, ಹಳೆ ಹೆಗ್ಡೆಯವರೇ ನಾನು ಯಾವ ರೀತಿಯಿಂದ ಕೂಡ ಬದಲಾಗೋದಿಲ್ಲ ಅಂತ. ಆದರೆ ಯಾಕೆಂದರೆ ಡೆಲ್ಲಿಗೆ ಹೋದ ಕೂಡಲೇ ಇಲ್ಲಿ ತಲೆ ತಲೆ ತಿರುಗಿಸಿಬಿಟ್ರೆ ನಾವು ಇಲ್ಲಿ ಕೆಳಗಿನ ಕಾಲು ಕೂಡ ನಡುಗ್ತದೆ. ಹಾಗಾಗಿ ಅದು ಆಗಬಾರ್ದು ಅಂತ ಹೇಳಿ ಅವ್ರಿಗೆ ಹೇಳಿದ್ದೆ, ಇಷ್ಟು ಒಳ್ಳೆ ಕೆಲಸ ಮಾಡ್ತಾಯಿದ್ದೀರಿ, ಇಷ್ಟು ಒಳ್ಳೆ ಸಾಧನೆ ಮಾಡ್ತಾಯಿದ್ದೀರಿ, ಇಷ್ಟು ಒಳ್ಳೆ ವಿಶ್ವಾಸ ಇಟ್ಟಂಥ ಜನ ಇದ್ದಾರೆ, ಇದನ್ನು ಬಿಟ್ಟು ನೀವು ಯಾವುದೇ ದೊಡ್ಡ ಸ್ಥಾನಕ್ಕೆ ಹೋದರೆ ನೀವು ಕಳ್ಕೊಳ್ತೀರಿ, ನಿಮ್ಮ ವ್ಯಕ್ತಿತ್ವ ಕಳ್ಕೊಳ್ತೀರಿ ಅಂತ ಅದನ್ನು ಮಾತಿಗೆ ಅವರು ಗೌರವಿಸಿದರು. ಇವತ್ತು ಅವರಿಗೆ ತುಂಬ ಗೌರವ ಇದೆ, ನಂಬಿಕೆ ಇದೆ, ವಿಶ್ವಾಸ. ಇದನ್ನು ಗಳಿಸಲಿಕ್ಕೆ ಅಚಲವಾಗಿ ಅವರು ಮಾಡಿದ ಪ್ರಯತ್ನಕ್ಕೆ ಸರಿಯಾದ ಇನ್ನೊಂದು ಗೌರವ ಇಲ್ಲ ಅಂತ ನಾನು ತಿಳಿದಿದ್ದೇನೆ. ಹಾಗಾಗಿ ಅವರಿಗೆ ಶುಭವನ್ನು ಹಾರೈಸುತ್ತಾ ಇನ್ನು ಮುಂದಿನ ದಿನಗಳಲ್ಲಿ ಅವರಿಂದ ಹೆಚ್ಚಿನ ಯಶಸ್ಸನ್ನು, ಸಾಧನೆಯನ್ನು ನಿರೀಕ್ಷೆ ಮಾಡ್ತಾನೆ. ನಮ್ಮ ರಾಜ್ಯದ ಎಲ್ಲ ಕಡೆ ಕೂಡ ಈ ಸಹಕಾರ ರಂಗದಲ್ಲಿ ಬದಲಾವಣೆಯನ್ನು ತರಬೇಕು ಅವರು. ಇಲ್ಲಿ ಮಾತ್ರ ಅಲ್ಲ, ಬೇರೆ ಬೇರೆ ಜಿಲ್ಲೆಗಳಲ್ಲಿ ಕೂಡ ಕೆಲವು ಜಿಲ್ಲೆಗಳಲ್ಲಿ ಅನೇಕ ಕಡೆ ಸಮಸ್ಯೆಗಳಿದ್ದಾವೆ, ಕೆಲವು ಸೋತಿದ್ದಾವೆ, ರಿಕವರಿ ಭಾಳ ಕಡಿಮೆ ಇದೆ ಅಂತ ನಾನು ಕೇಳಿದ್ದೇನೆ. ಅವರು ಎಲ್ಲ ಕಡೆ ಹೋಗಿ ಮಾಡಲಿಕ್ಕೆ ಆಗಲಿಕ್ಕಿಲ್ಲ, ಆದರೂ ಕೂಡ ತಮ್ಮ ವರ್ಚಸ್ಸನ್ನು ಬೀರಿ ಈಗೇನು ಇಲ್ಲಿ ಕರ್ನಾಟಕದ ಅನೇಕ ಹಿರಿಯ ಶಾಸಕರ ಜೊತೆಗೆ, ಸಚಿವರ ಜೊತೆಗೆ ಮತ್ತು ಇತರ ಜೊತೆಗೆ ಅವರ ಸಂಪರ್ಕ ಅದನ್ನು ಬಳಸಿಕೊಂಡು ಇಡೀ ದೇಶದಲ್ಲಿ, ಸಾಧ್ಯವಾದ ಇಡೀ ರಾಜ್ಯದಲ್ಲಿ, ಇಡೀ ದೇಶದಲ್ಲಿ ಸಹಕಾರಿ ರಂಗ ಸಶಕ್ತವಾಗುವಂತೆ ಅವರು ಸಾಧಿಸಲಿ. ಅದಕ್ಕೆ ನಮ್ಮೆಲ್ಲರ ಹಾರೈಕೆ ಇರಲಿ ಅಂಥೇಳಿ ನಾನು ಪ್ರಾರ್ಥಿಸಿ, ಮಂಜುನಾಥ ಸ್ವಾಮಿಯನ್ನು ಅವರಿಗೆ ವಿಶೇಷವಾದ ಅನುಗ್ರಹವನ್ನು ಕೊಡಿ ಅಂತ ಪ್ರಾರ್ಥಿಸಿ ಶುಭವನ್ನು ಹಾರೈಸ್ತೇನೆ. ನಿಮ್ಮೆಲ್ಲರ ಅಭಿನಂದನೆಗೆ ಅವರು ಇನ್ನೂ ಹೆಚ್ಚು ಪಾತ್ರರಾಗಲಿ ಅಂತ ಆಶಿಸ್ತೇನೆ.